ಒಂದು, ನಾವು ಅಪ್ನಾ ದೇಶ್ ಜನಶಿಕ್ಷಣ ಟ್ರಸ್ಟ್ ಹಾಗೂ ಚಿತ್ತಾರ ಬಳಗ ಸೇರಿ ಹಲವಾರು ಕಾರ್ಯಕ್ರಮಗಳನ್ನು ಸಂಘಟಿಸಿ ಮಂಗಳೂರು ನಗರದ ಮೇಯರ್ ಅವರು ಬಂದು ಕಾರ್ಯಕ್ರಮ ಆಗ್ತಾ ಇರುವುದು ಬಾಳಪ್ನಿ ಗ್ರಾಮದಲ್ಲಿ ಇದು ಪ್ರಥಮ. ಅದಕ್ಕಾಗಿ ಒಂದು ಅವರಿಗೆ ನನ್ನ ಮೇಯರ್ ಜ್ಯೋತಿಮಣೇಶ್ ಅವರಿಗೆ ಅಭಿನಂದನೆ ಹೇಳಲೇಬೇಕು. ಒಂದು ಈ ಗ್ರಾಮಾಂತರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶ ಅಂತರ ಅದು ನಿರಂತರ ಯಾವಾಗಲೂ ಇದ್ದದ್ದೇ. ನಾವು ಹಳ್ಳಿಯಿಂದ ಹೋಗಿ ಪಟ್ಟಣದಲ್ಲಿ ಇದ್ರೂ ಕೂಡ ನಮ್ಮ ಬೇರುಗಳು ಹಳ್ಳಿಯಿಂದ ಹುಡುಕಿಕೊಂಡು ಬರ್ತಾ ಇರ್ತೇವೆ ಯಾವಾಗಲೂ. ಹಾಗೆ ನಮ್ಮ ಕಾರ್ಯಕ್ರಮಗಳು ನಾವು ಚಿತ್ತಾರ ಬಳಗ ಮಂಗಳೂರಲ್ಲಿ 8 ಮಂದಿ ಯುವಕರು ಸೇರಿ ಕಟ್ಟಿದ್ರು ಕೂಡ ನಮ್ಮ ಕಾರ್ಯಕ್ರಮಗಳೆಲ್ಲ ಆಗ್ತಾ ಇರೋದು ಗ್ರಾಮಾಂತರ ಪ್ರದೇಶದಲ್ಲೇ. ಇಲ್ಲಿಗ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡುವಾಗ ಶಿವಶೆಟ್ಟಿ ಮತ್ತು ಕೃಷ್ಣಮೂಲ್ಯ ಅವರು ಜನಶಿಕ್ಷಣ ಟ್ರಸ್ಟ್ ಅವರ ಒಂದು ಮಾರ್ಗದರ್ಶನದಲ್ಲೇ ಕಾರ್ಯಕ್ರಮ ಮಾಡ್ತಾ ಇರೋದು. ಈ ಸಲ ಯಾವುದು ಮಾಡೋದು ಅಂತ ಹೇಳುವಾಗ ಅವರು ಹೇಳಿದ್ರು, ನಮ್ಮಲ್ಲಿ ಮಹಿಳೆಯರು ಹೊಲಿಗೆ ತರಬೇತಿ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಹೊಲಿಗೆ ಯಂತ್ರವನ್ನು ಕೊಡುವ ಕಾರ್ಯಕ್ರಮ. ಒಂದು 2-3 ಮಂದಿಗೆ ಸ್ವಲ್ಪ ಆರ್ಥಿಕವಾಗಿ ಅವರಿಗೆ ಹೊಲಿಗೆ ಯಂತ್ರ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ, ಹಾಗೆ ನಾವು ಹೊಲಿಗೆ ಯಂತ್ರ ಕೊಡುವ ಕಾರ್ಯಕ್ರಮವನ್ನು ಅಂತೇಳಿ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರನ್ನ ನಮ್ಮ ಬಳಗದ ಸಂಚಾಲಕರಾದ ಸತೀಶ್ ಅವರು ಸ್ವಾಗತಿಸಬೇಕಾಗಿ ಹೇಳ್ಕೊಳ್ತೇವೆ. ಸುಸ್ಥಿರ ಗ್ರಾಮ, ಸುಂದರ ಗ್ರಾಮ, ಸುಸ್ಥಿರ ಗ್ರಾಮ, ಸುಂದರ ಗ್ರಾಮ, ಮಾದರಿ ಗ್ರಾಮವ ಕಟ್ಟೋಣ. ಶಿಕ್ಷಣ ನಮ್ಮ ಹಕ್ಕು, ಅರಿವಿಗೆ ಹೊಸ ದಿಕ್ಕು. ಶಿಕ್ಷಣ ನಮ್ಮ ಹಕ್ಕು, ಅರಿವಿಗೆ ಹೊಸ ದಿಕ್ಕು. ಶಿಕ್ಷಣ ಅರಿವು ಜತೆಯಾಗಿರಲು ಅದುವೇ ಬಾಳಿನ ಬೆಳಕು. ಸುಸ್ಥಿರ ಗ್ರಾಮ, ಸುಂದರ ಗ್ರಾಮ, ಮಾದರಿ ಗ್ರಾಮವ ಕಟ್ಟೋಣ. ಗಿಡಗಳ ನಾವು ನೆಟ್ಟು ಕಡಿಯದೆ ಅದ ಬಿಟ್ಟು. ಗಿಡಗಳ ನಾವು ನೆಟ್ಟು ಕಡಿಯದೆ ಅದ ಬಿಟ್ಟು. ಪರಿಸರವನ್ನು ಉಳಿಸಲು ನಾವು ಸೇರಲೇಬೇಕು ಒಟ್ಟು. ಸುಸ್ಥಿರ ಗ್ರಾಮ, ಸುಂದರ ಗ್ರಾಮ, ಮಾದರಿ ಗ್ರಾಮವ ಕಟ್ಟೋಣ. ಸ್ವಚ್ಛತೆಯೇ ಸಮೃದ್ಧಿ, ಆರೋಗ್ಯ ಭಾಗ್ಯದ ಸಿದ್ಧಿ. ಸ್ವಚ್ಛತೆಯೇ ಸಮೃದ್ಧಿ, ಆರೋಗ್ಯ ಭಾಗ್ಯದ ಸಿದ್ಧಿ. ದುಶ್ಚಟ ತ್ಯಜಿಸಿ ನೆಮ್ಮದಿ ಗಳಿಸಿ ಬದುಕು ಆಗ ಸಮೃದ್ಧಿ. ಸುಸ್ಥಿರ ಗ್ರಾಮ, ಸುಂದರ ಗ್ರಾಮ, ಮಾದರಿ ಗ್ರಾಮವ ಕಟ್ಟೋಣ. ಮಾದರಿ ಗ್ರಾಮವ ಕಟ್ಟೋಣ. ಚಂದ್ರಶೇಖರ್ ಪಾತ್ರ ಈಗ ಬರೆದು ಕೊಟ್ಟದ್ದು. ನಾವು ಚಿತ್ತಾರ ಬಳಗದ ವತಿಯಿಂದ ಪ್ರತಿ ವರ್ಷ ಮಾಡುವಂತ ಒಂದು ಸಮಾಜ ಸೇವಾ ಕಾರ್ಯ ಈ ಸಲ ಒಂದು ಕೊರೋನಾ ಕಾರಣದಿಂದ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಹಾಗಾಗಿ ನಾವು ಶಿವಶೆಟ್ಟಿ ಕೃಷ್ಣಮೂಲ್ಯ ಹತ್ರ ಚರ್ಚಿಸಿದಾಗ ಅವರು ಹೇಳಿದ್ರು, ನಾವೊಂದು ಹೊಲಿಗೆ ತರಬೇತಿ ನಡೀತಾ ಉಂಟು, ಅವರಿಗೆ ಸ್ವಲ್ಪ ಕಷ್ಟ ಆಗುವವರಿಗೆ 2-3 ಮಿಷನ್ ಹೊಲಿಗೆ ಯಂತ್ರಗಳು ಬೇಕಾಗಿತ್ತು, ಅದು ಕೂಡ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಹೇಳಿದ್ರು. ಆಗ ನಾವು ಯಾರು ದಾನಿಗಳ ಹತ್ರ ಕೇಳುವಂತ ಆಲೋಚನೆ ಮಾಡಿದಾಗ ನಮಗೆ ಪಕ್ಕನ ನಮಗೆ ಬಂದದ್ದು ದಿವಾಕರ ಪಾಂಡೇಶ್ವರ್. ಅವರು ನಮ್ಮ ಕಾಲೇಜಿನಲ್ಲಿ ಕೂಡ, ಅವರು ಅಲ್ಲಿ ಪಾಂಡೇಶ್ವರದಲ್ಲಿ ಯಾವಾಗಲೂ ಇಂಥ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರ ಹತ್ರ ಕೇಳುವಂತ ನಮಗೆ ಆಯ್ತು. ಅವರು ಪಾಂಡೇಶ್ವರ ಕಂಟೋನ್ಮೆಂಟ್ ಏರಿಯಾದ ಜನಪ್ರತಿನಿಧಿ ಅವರು. ನಾವು ಒಂದು ದಿವಸ ನನಗೆ ಫೋನ್ ಮಾಡಿದ್ರು, ನಮ್ದೊಂದು ಪಾಂಡೇಶ್ವರ ಪೂಜ್ಯ ಅಂತ ಆಗ್ತದೆ ಅಲ್ಲಿ ಉತ್ಸವ ಜಾತ್ರೆಯಾಗಿ, ಅವತ್ತು ಒಂದು ಪ್ರೋಗ್ರಾಮ್ ಇದೆ ಮಂಗಳೂರಲ್ಲಿ ಸಾಧಾರಣ ಆಗುವುದು ಆರ್ಕೆಸ್ಟ್ರಾಗಳು ಈ ಜಾತ್ರೆ ಸಂದರ್ಭದಲ್ಲಿ. ನಂಗೆ ಹೇಳಿದ್ರು 10 ನಿಮಿಷ ಬೇಗ ಬರ, ಅಲ್ಲಿ ಒಂದು ಸಭಾ ಕಾರ್ಯಕ್ರಮ ಇದೆ ಅಂತ ಹೇಳಿ. ನನಗೆ ನಿಜವಾಗಿ ಆಶ್ಚರ್ಯ ಆಗಿತ್ತು. ಹೋಗುವಾಗ ಅಲ್ಲಿ ಹೋಗುವಾಗ ಸುಮಾರು ಒಂದು 25 ಮಹಿಳೆಯರಿಗೆ ಹೊಲಿಗೆ ಯಂತ್ರ, ಮತ್ತೆ ಒಂದು 50ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ಮತ್ತೆ ಅಂಗವಿಕಲರಿಗೆ ಗಾಲಿ ಕುರ್ಚಿಗಳು, ಮತ್ತೆ ಊರುಗೋಳುಗಳು ಅಂತ ಕೆಲವು ಸಾಮಗ್ರಿಗಳು. ಮತ್ತೆ ಅದಲ್ಲದೆ ಸುಮಾರು 25 ಫ್ಯಾಮಿಲಿಗೆ
ಒಂದು ವರ್ಷಕ್ಕೆ ಆಗುವಷ್ಟು ಅಕ್ಕಿ ಆಹಾರ ಸಲಕರಣೆಗಳನ್ನೆಲ್ಲ ಅವರು ಕೊಟ್ಟರು. ಅವತ್ತು ನನಗೆ ನಿಜವಾಗಿ ಆಶ್ಚರ್ಯ ಆಯಿತು. ಮತ್ತು ದಾನ ಮಾಡಿದ್ದಾರೆ ಅಷ್ಟು ಜನರಿಗೆ. ನನಗೆ ನಿಜವಾಗಿ ಒಂದು ಮಂಗಳೂರಲ್ಲಿ ಒಂದು ಕಾರ್ಪೊರೇಟರ್ ಆಗಿ ಇಷ್ಟು ದೊಡ್ಡ ಕೆಲಸ ಮಾಡುವ ಕಾರ್ಪೊರೇಟರ್ ನಾನು ಸುಮಾರು 20 ವರ್ಷ ಮಂಗಳೂರಲ್ಲಿ ಇದ್ದೇನೆ. ನಾನಂತೂ ನೋಡ್ಲಿಲ್ಲ. ದೇವರ ಸೇವೆ ಅಂತ ಯಾರು ಮಾಡ್ತಾರೆ ಅವರಿಗೆ ಒಂದಲ್ಲ ಒಂದು ದಿನ ಅವರಿಗೆ ಒಂದು ಉನ್ನತ ಸ್ಥಾನ ಅವರಿಗೆ ಸಿಗ್ತದೆ ಅನ್ನೋದಕ್ಕೆ ಅವರೇ ಸಾಕ್ಷಿ. ಅದಕ್ಕೆ ಒಂದು ಈ ಮೊನ್ನೆ ನಾನು ಅಬ್ದುಲ್ ಕಲಾಂ ಅವರ ಒಂದು ಪುಸ್ತಕ ಓದುವಾಗ ಅದರಲ್ಲಿತ್ತು, ಅವರ ಮುತ್ತಜ್ಜ ಅಬ್ದುಲ್ ಕಲಾಂ ಅವರ ಮುತ್ತಜ್ಜ ರಾಮೇಶ್ವರ, ತಮಿಳುನಾಡು ರಾಮೇಶ್ವರ ದೇವಸ್ಥಾನದ ಹತ್ರ ದೋಣಿ ನಾವಿಕನಾಗಿರುವುದಲ್ಲಿ, ಅಂದ್ರೆ ಜನರನ್ನು ಸಾಗಿಸುವುದು ಮತ್ತೆ ಆ ರೀತಿ ಒಂದು ಕೆಲಸ ಮಾಡ್ತಾ ಇದ್ರು ಅವತ್ತು. ಅಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ಒಂದು ಪದ್ಧತಿ ಇದೆ. ಅಲ್ಲಿಯ ದೇವರ ಮೂರ್ತಿಯನ್ನು ಸುಮಾರು 200 ಮೀಟರ್ ದೂರ ಕೊಂಡೋಗಿ ಒಂದು ದ್ವೀಪಕ್ಕೆ ಕೊಂಡೋಗಿ ಅಲ್ಲಿ ಪೂಜೆ ಮಾಡಿ ವಾಪಸ್ ತರೋದು. ಆಗ ಕೂಡ ದೋಣಿಯ ನಾವಿಕನಾಗಿ ಇವರೇ ಅಬ್ದುಲ್ ಕಲಾಂ ಅವರ ಮುತ್ತಜ್ಜಿ ಇದ್ರು. ಅವರು ಅಲ್ಲಿ ಪೂಜೆ ಸಲ್ಲಿಸಿ ವಾಪಸ್ ತರುವಾಗ ದೊಡ್ಡ ಒಂದು ಸೆರೆ ಬಂದು ದೋಣಿಯ ಮಗುಚುವಾಗಿತ್ತು, ಅರ್ಚಕರ ಕೈಯಿಂದ ಮೂರ್ತಿ ಕೆಳಗೆ ಬಿತ್ತು. ಅದನ್ನು ಕೂಡಲೇ ಅವರ ಮುತ್ತಜ್ಜ ಕೂಡಲೇ ನೀರಿಗೆ ಹಾರಿ ಅದನ್ನು ಸುಮಾರು 8 ಅಡಿ ಕೆಳಗೆ ಹೋಗ್ತಾ ಇದ್ದ ಮೂರ್ತಿಯನ್ನು ಎತ್ತಿ ಮೇಲೆ ಕೆತ್ತಿದ್ರು. ಆ ಸಂದರ್ಭದಲ್ಲಿ ಒಂದು 200 ಅಡಿಯಷ್ಟು ಕೆಳಗೆ ಹೋಗಿದ್ರೆ ಅದನ್ನು ತೆಗೆಯುವ ಯಾವುದೇ ಒಂದು ತಂತ್ರಜ್ಞಾನ ಆ ಸಂದರ್ಭದಲ್ಲಿ ಇರಲಿಲ್ಲ. ಸೊ ಇವರು ತನ್ನ ಜೀವದ ಆಸೆ ತೊರೆದು ಅದನ್ನು ಮೇಲಕ್ಕೆ ಹಾಕಿದ್ರು. ಆಗ ಇವರು ಅಲ್ಲಿ ಅರ್ಚಕರು ಇವರನ್ನು ಕರೆದು ಅಲ್ಲಿ ಪ್ರಾರ್ಥನೆ ಮಾಡಿದ್ರು, ನೀನೊಬ್ಬ ಮುಸ್ಲಿಂ ಆಗಿ ಕೂಡ ಒಂದು ನಿಮ್ಮ ಜೀವದ ಹಂಗು ತೊರೆದು ಅದನ್ನು ದೇವರನ್ನು ರಕ್ಷಿಸಲು ನೀನು ಹೋಗಿದ್ದಿ, ನಿನ್ನ ಸಂತತಿ ಪರಂಪರೆಯಲ್ಲಿ ಒಂದು ಕೀರ್ತಿ ತರುವ ಒಬ್ಬ ಮಕ್ಕಳು ಜನಿಸ್ತಾರೆ ಅಂತ ಹೇಳಿದ್ರು. ಅವರ ಮಗನಿಗೆ ಜನಿಸಿದ್ರು. ಅವರು ಮತ್ತೆ ಭಾರತದ ರಾಷ್ಟ್ರಪತಿ ಆದ್ರು. ಹಾಗೆ ನಾನು ಇದನ್ನು ಯಾಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂತ ಹೇಳಿದ್ರೆ, ಇವರು ನಮ್ಮ ಕಾಲೇಜಲ್ಲಿ ಇರುವಾಗ ನಮಗೆ ಪರಿಚಯ, ಆಗಲೇ ಬಡವರ ಬಗ್ಗೆ ಬಹಳ ಕಾಳಜಿ ಅವರಿಗೆ. ಅವರು ಅಂತ ಒಂದು ಸಮಾಜ ಸೇವೆ ಕಾರ್ಯ ಮಾಡುತ್ತಾ ಒಂದು ಮೇಯರ್ ಸ್ಥಾನಕ್ಕೆ ಇಟ್ಟಿಸಿಕೊಂಡವರು. ಅದಕ್ಕಾಗಿ ನಮ್ಮ ಒಂದು ಕಾರ್ಯಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ತುಂಬ ಸ್ವಾಗತವನ್ನು ಕೋರ್ತೇನೆ. ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ಚಂದ್ರಾಸ್ ಕರ್ಕೇರ್ ಅವರು ಬಂದಿದ್ದಾರೆ. ನಮ್ಮ ಮಾವ ಅವರಿಗೆ ಕೂಡ ಸ್ವಾಗತವನ್ನು ಕೋರ್ತೇನೆ. ಪಂಚಾಯತ್ ಮೆಂಬರ್ ಹೈದರ್ ಸರ್ ಬಂದಿದ್ದಾರೆ, ಹೈದರ್ ಖೈರಂಗಳ್ ಅವರು, ಅವರಿಗೆ ಕೂಡ ಸ್ವಾಗತ. ಪಂಚಾಯತ್ ಅಧ್ಯಕ್ಷರಾದ ರಜ್ಯಾ ಬಂದಿದ್ದಾರೆ, ಹಾಗೂ ವೈಸ್ ಪ್ರೆಸಿಡೆಂಟ್ ಲಕ್ಷ್ಮಿ ಅವರಿಗೆ ಸ್ವಾಗತ. ವಿಟಿಸಿಯ ಪ್ರಿನ್ಸಿಪಾಲ್ ಆದ ಶರತ್ ಕುಮಾರ್ ಬಂದಿದ್ದಾರೆ, ಅವರಿಗೂ ಸ್ವಾಗತ. ಪಂಚಾಯತ್ ಸದಸ್ಯ ಅಬ್ಬಾಸ್ ಅವರಿಗೂ ಸ್ವಾಗತ. PDO ಸುನೀಲ್ ಅವರು ಬಂದಿದ್ದಾರೆ, ಅವರಿಗೂ ಸ್ವಾಗತ. ನಮ್ಮ ಚಿತ್ತರ ಬಳಗದ ಪಲ್ಲೂರ್ ನಾಗೇಶ್ ಅವರಿದ್ದಾರೆ, ಅವರಿಗೆ ಸ್ವಾಗತ. ಶ್ರೀನಿವಾಸ ಶೆಟ್ಟಿ ರಾಜ್ಯ ಘಟಕ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾದ ಇಬ್ರಾಹಿಂ ಸರ್ ಬಂದಿದ್ದಾರೆ, ಅವರಿಗೆ ಸ್ವಾಗತ. ಮತ್ತೆ ಒಂದು ಸೇರಿದ ಎಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಎಲ್ರಿಗೂ ಸ್ವಾಗತ ಕೊಡ್ತೇವೆ. ಧನ್ಯವಾದ. ಮಂಗಳೂರಲ್ಲಿ ಅದಾಲತ್ ಸಂಬಂಧಪಟ್ಟ ಏನೋ ಒಂದು ಸಭೆ ಇದೆ, ಬಹಳ ತುರ್ತಾಗಿ ಹೋಗ್ತಾರೆ. ಅದರಿಂದ ಕಾರ್ಯಕ್ರಮ ನಾವು ತುಂಬಾ ದೀರ್ಘವಾಗಿ ಕೊಂಡೋಗುವುದಿಲ್ಲ. ನಾವು ಚಿತ್ತಾರ ಬಳಗದ ಕಾರ್ಯಕ್ರಮ ಆದ ಕಾರಣ ಬಳಗದ ಸದಸ್ಯರಾದ ಕಲ್ಲೂರು ನಾಗೇಶ್ ಅವರು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಕೇಳಿದರು. ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ ಅವರೇ, ಹಾಗೂ ಚಂದ್ರಾಸ್ ಕರ್ಕೇರ್ ಅವರೇ, ಹಾಗೂ ಇಲ್ಲಿ ಸೇರಿರುವ ಎಲ್ಲ ಹಿರಿಯರೇ ಮತ್ತು ಬಂಧುಗಳೇ, ಚಿತ್ತಾರ ಬಳಗ ಜನಶಿಕ್ಷಣ ಟ್ರಸ್ಟ್ನೊಂದಿಗೆ ಮತ್ತು ಅಪ್ನಾ ದೇಶದೊಂದಿಗೆ ಹಾಕ್ತಾ ಬಂದಿದೆ. ಈಗಾಗಲೇ ಸತೀಶ್ ಅವರು ಒಂದು ಹಾಡು ಹಾಡಿದರು, ಚಂದ್ರಶೇಖರ್ ಮಾತೂರ್ ಅವರು ಬರೆದ ಹಾಡನ್ನು. ಆ ಹಾಡಲ್ಲಿ ನಾವು ಮಾಡುವ ಚಟುವಟಿಕೆ ಎಲ್ಲ ಆಶಯಗಳಿವೆ. ನೀವು ಆ ಹಾಡನ್ನು ಸೂಕ್ಷ್ಮವಾಗಿ ಕೇಳಿದ್ದೆ. ನಮ್ಮ ರಸ್ತೆಗಳು ಕಾಂಕ್ರೀಟೀಕರಣ ಆಗ್ತಾ ಇರುವಂತಹ ಒಂದು ಸಂದರ್ಭ ನಾವು ಕಾಣ್ತಾ ಇದ್ದೇವೆ. ಆ ಕಾಂಕ್ರೀಟೀಕರಣ ಏನಂತ ಹೇಳಿದ್ರೆ ವೇಗದ ಬದುಕಿಗೆ ಒಂದು ದ್ಯೋತಕ, ವೇಗವಾಗಿ ಹೋಗುವಂಥ. ಈ ವೇಗವಾಗಿ ಹೋಗುವಂತಹ ಈ ದಿನಗಳಲ್ಲಿ ಆ ವೇಗಕ್ಕೆ ಹೊಂದಿಕೊಳ್ಳದೇ ಇರುವಂತಹ ಅಥವಾ ಆ ವೇಗಕ್ಕೆ ಪಡೆಯಲಿಕ್ಕೆ ಆಗದೇ ಇದ್ದಂತಹ ಬಂಧುಗಳು ನಮ್ಮವರು ನಮ್ಮ ಜೊತೆಗಿದ್ದಾರೆ. ಯಾವ ರಸ್ತೆಗಳಾದರೂ ಯಾವ ವೇಗವಾದರೂ
ಅವರನ್ನ ಮೀರಿ ನಾವು ಹೋಗುವಾಗಿಲ್ಲ, ಅವರನ್ನ ಬಿಟ್ಟು ನಾವು ಹೋಗುವಾಗಿಲ್ಲ. ಆ ವೇಗದ ಜೊತೆಯಲ್ಲಿ ಅಂಥವರನ್ನು ಕೂಡ ಕರೆದುಕೊಂಡು ಹೋಗಬೇಕು ಎನ್ನುವಂಥ ಆಶಯದೊಂದಿಗೆ ಚಿತ್ತಾರ ಬಳಗ ಅಪ್ನಾ ದೇಶ ಆಗಲಿ, ಜನಶಿಕ್ಷಣ ಟ್ರಸ್ಟ್ ಆಗಲಿ ಕೆಲಸ ಮಾಡ್ತಾರೆ. ಕಲೆ, ಶಿಕ್ಷಣ, ಸಂಸ್ಕೃತಿ ಮತ್ತು ಗ್ರಾಮ ಮತ್ತು ಇವತ್ತಿನ ದುರಂತಗಳಾದ ಪ್ಲಾಸ್ಟಿಕ್ ಇರ್ಬೋದು, ತ್ಯಾಜ್ಯದ ಸಮಸ್ಯೆ ಇರ್ಬೋದು, ದುಶ್ಚಟಗಳಿರ್ಬೋದು, ಈ ಎಲ್ಲ ವಿಷಯಗಳ ಮೇಲೆ ಜಾಗೃತಿಯನ್ನು ಮೂಡಿಸಿ ಜನರನ್ನು ಸುಶಿಕ್ಷಿತರನ್ನಾಗಿ ಮಾಡೋದು ಮತ್ತು ಆ ವೇಗಕ್ಕೆ ಹೊಂದಿಕೊಳ್ಳುವಂತೆ ಎಲ್ಲರೊಂದಿಗೆ ಹೋಗುವಂತೆ ಮಾಡುವಂಥ ಒಂದು ತಳಮಟ್ಟದ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅದರ ಅಂಗವಾಗಿ ನಾವು ಕಳೆದ 8 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಮೊತ್ತದ ವೇತನ, ವಿದ್ಯಾರ್ಥಿ ವೇತನ ಇರ್ಬೋದು, ಚೀಲಗಳಿರ್ಬೋದು, ಪುಸ್ತಕಗಳಿರ್ಬೋದು, ಜೀವನಾಶ್ವಕ ಅಂತ ಕಳೆದ ವರ್ಷ ನಾವು ಲ್ಯಾಪ್ಟಾಪನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ, ವಿದ್ಯಾರ್ಥಿಗೆ ಕೊಟ್ಟಿದ್ದೇವೆ. ಅದೇ ಥರ ಈ ವರ್ಷ ಕೋವಿಡ್ನ ದೆಸೆಯಿಂದಾಗಿ ನಮಗೆ ಆ ಶೈಕ್ಷಣಿಕ ಸಂದರ್ಭದಲ್ಲಿ ಅದನ್ನು ಮಾಡಲಿಕ್ಕಾಗಲಿಲ್ಲ. ಅದರ ಬದಲಾಗಿ ಇವತ್ತು ಒಂದು ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಮತ್ತು ಡಿ-ಫಾರ್ಮಾ ಮಾಡ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಒಂದು ಮಾತು ನಾನು ಹೇಳಬೇಕು, ಈಗ ನಮ್ಮ ಬಗ್ಗೆ ನಾನು ಹೇಳೋದಕ್ಕಿಂತ ಒಂದು ಮಾತು ಹೇಳಬೇಕು ನಾನು ಮೇಯರ್ ಅವರ ಹತ್ರ. ಇವತ್ತು ಮೇಯರ್ ಅವರು ಪ್ರತಿ ವರ್ಷ ಈ ಥರ ಹೊಲಿಗೆ ಯಂತ್ರಗಳನ್ನು ಕೊಡ್ತಾ ಬಂದಿದ್ದಾರೆ. ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರು ಹೊಲಿಗೆ ಯಂತ್ರ, ನನಗೆ ಅವರ ವ್ಯಕ್ತಿತ್ವದ ಬಗ್ಗೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಈ ಹೊಲಿಗೆ ಯಂತ್ರಗಳು ಯಾವಾಗಲೂ ಈ ನೂಲಿನೊಟ್ಟಿಗೆ ದಾರವನ್ನು ಹೊಲಿಯುವುದು, ಒಂದು ಮಾಡೋದು, ಎರಡಿದ್ದದನ್ನು ಒಂದು ಮಾಡಿ ಬೆಸುಗೆ ಹಾಕುವಂಥ ಕೆಲಸ. ಅಂಥ ಕೆಲಸವನ್ನು ಮೇಯರ್ ಅವರು ಮಾನಸಿಕವಾಗಿ ಮತ್ತು ಅಷ್ಟು ಶ್ರದ್ಧೆಯಿಂದ ಮಾಡುವರು. ಅಂದರೆ ಅವರ ಏನು ತಿಳುವಳಿಕೆ ಮತ್ತು ಅವರ ಏನು ಧೋರಣೆ ಇದೆ, ಆ ಜನರನ್ನು ಒಂದುಗೂಡಿಸುವುದು, ಬೆಸೆಯುವುದು ಅವರ ಒಂದು ಕೆಲಸ. ಅಂಥ ಒಂದು ವ್ಯಕ್ತಿ ನಮ್ಮ ಜೊತೆಗಿದ್ದು ಅವರು ಇವತ್ತು ಅದನ್ನು ಆ ಹೊಲಿಗೆ ಯಂತ್ರವನ್ನು ನಮಗೆ ವಿತರಿಸಲಿಕ್ಕಿದ್ದಾರೆ. ನಮ್ಮ ಈ ಕೆಲಸಗಳು ನಿರಂತರವಾಗಿ ಪ್ರತಿ ವರ್ಷದಂತೆ ಇನ್ನು ಮುಂದೆ ನಡೀಲಿಕ್ಕೆ ಇದೆ. ಅದಕ್ಕೆಲ್ಲ ತಮ್ಮೆಲ್ಲ ಸಹಕಾರ ಮತ್ತು ಬೇರೆ ಬೇರೆ ರೀತಿಯಿಂದ ಸಹಕಾರಗಳು ಬಂದಿದೆ. ನಾವು ಈ ಚಿತ್ತಾರ ಬಳಗದ ಸದಸ್ಯರಾಗಲಿ, ನಮ್ಮ ಜನಶಿಕ್ಷಣ ಟ್ರಸ್ಟ್ನ ಸದಸ್ಯರಾಗಲಿ ಎಲ್ಲರೂ ತಳಮಟ್ಟದಿಂದಲೇ ಈ ವಿದ್ಯಾಭ್ಯಾಸದ ಮೂಲಕ, ಜನಜಾಗೃತಿಯ ಮೂಲಕ, ವೈಚಾರಿಕತೆಯಿಂದ ಮೇಲೆ ಬಂದವರು. ಖಂಡಿತವಾಗಿ ಈ ವೇಗಕ್ಕೆಲ್ಲ ನಾವು ಯಾಕೆ ಅದನ್ನು ಆ ವೇಗದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು. ಗ್ರಾಮದಲ್ಲಿರುವವರಿರ್ಬೋದು, ಹಳ್ಳಿಯಲ್ಲಿರ್ಬೋದು, ಅಥವಾ ಎಲ್ಲೋ ದೂರದಲ್ಲಿ ಯಾರಿಗೂ ಒಂದು ನಾಗರಿಕತೆ ಸಿಗದೇ ಇದ್ದವರನ್ನು ಕೂಡ ಈ ವೇಗಕ್ಕೆ ಹೊಂದಿಕೊಳ್ಳುವಂತೆ ಯಾಕೆ ಮಾಡಬೇಕು ಅಂತ ಹೇಳಿದರೆ, ಆ ವೇಗದಲ್ಲಿ ಅವರು ಯಾಕೆ ಪಾಲ್ಗೊಳ್ಳಬೇಕು ಎನ್ನುವಂಥ ಒಂದು ತಿಳುವಳಿಕೆಯನ್ನು ಇಟ್ಟುಕೊಂಡು ಅವರನ್ನು ಎಲ್ಲರೊಟ್ಟಿಗೆ, ಎಲ್ಲರ ಒಂದು ವಾಹಿನಿಯಲ್ಲಿ ಸೇರಿಸಿಕೊಳ್ಬೇಕು ಅನ್ನೋದು, ಅದು ಜಾತಿ, ಧರ್ಮ, ಪಂಗಡ ಯಾವುದನ್ನು ಇಲ್ಲದೆ ಎಲ್ಲವನ್ನು ಮೀರಿ ಒಂದೇ ಅಂತ ನೋಡಿಕೊಂಡು ಎಲ್ಲರನ್ನು ಒಂದೇ ಥರ ಕರೆದುಕೊಂಡು ಹೋಗುವಂಥ ಒಂದು ಉನ್ನತ ಧ್ಯೇಯವನ್ನು ಇಟ್ಟುಕೊಂಡು ನಾವು ಇವತ್ತು ಕೆಲಸ ಮಾಡ್ತಿದ್ದೇವೆ. ಇಷ್ಟು ಹೇಳಿ ನನ್ನ ಈ ಬೆಳಗಿನ ಒಂದೆರಡು ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಅತಿಥಿಗಳಿಗೆ ಒಂದು ಹೂವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಈಗ ಈ ಕಾರ್ಯಕ್ರಮವನ್ನ ನಮ್ಮ ಈ ವಿತರಣೆ ಮಾಡುವಂತ ಎಲ್ಲರಿಗೂ ನಮಸ್ಕಾರ. ಮಂಗಳೂರರು ಇಲ್ಲಿದ್ದಾರೆ. ಒಂದು ನಿನ್ನೆ ಸಾಯಂಕಾಲ ಪ್ಲಾನ್ ಆದ ಕಾರ್ಯಕ್ರಮ, ಉಪಾಧ್ಯಕ್ಷರು, ತಾಲೂಕು ರಜೆ ಅವರು, ಲಕ್ಷ್ಮಿ ಅವರು, ತಾಲೂಕು ಪಂಚಾಯತ್ ಎಲ್ಲ ಸೇರಿಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಇವತ್ತು ಮಾತಾಡಬೇಕಾಗಲೇ ಕೆಲಸ ಆಗಿದೆ. ಮಹಾಪೌರರು ಬಂದಿದ್ದಾರೆ, ಉಳಿದೆಲ್ಲ ನಮ್ಮ ಸ್ನೇಹಿತರು. ಅವರೊಬ್ಬರು ಆದರ್ಶ ಜನಪ್ರತಿನಿಧಿ. ಅವರ ಬಗ್ಗೆ ನಾನು ಇತ್ತೀಚೆಗೆ ಬೀಚ್ ಸ್ವಚ್ಛತೆಯಲ್ಲಿ ಭಾಗವಹಿಸಿದ ಒಬ್ಬರು ವಿದೇಶದ ಬಂದ ಯುವಕ ನಜೀರ್ ಅಥವಾ ಏನು ಹೆಸರು ಅವರದು, ಅವರು ಇವರ ಬಗ್ಗೆ ಬಹಳ ಉತ್ತಮವಾದ ಮಾತನ್ನು ಹೇಳಿದ್ದರು. ಅವರು ನಮ್ಮ ತಂಡದಲ್ಲಿದ್ದಾರೆ. ಇಂಥ ಕೆಲಸಗಳಿಗೆ ಒಂದು 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 ಬೆಂಬಲ ಕೊಡುತ್ತಾರೆ ಅಂತ. ಅಂದರೆ ಎಲ್ಲ ಜಾತಿ, ವರ್ಗದ, ಧರ್ಮದ ಜನರು ಇಷ್ಟಪಟ್ಟ ವ್ಯಕ್ತಿ ಅಂದರೆ ಏನೋ ಭಿನ್ನವಾಗಿರಬೇಕು ಅಂತ ನನಗೆ ಅನಿಸಿತು. ಅವರು ಬಂದಿದ್ದಾರೆ. ನಗರ ಪಾಲಿಕೆಯಲ್ಲಿ ಕೆಲಸ ಮಾಡುವವರು, ಗೊತ್ತಿಲ್ಲ, ಗ್ರಾಮೀಣ ಪ್ರದೇಶಕ್ಕೆ ಬಂದಿದ್ದೀರಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ನಿಮ್ಮ ಕಾರ್ಯಕ್ಷೇತ್ರ ವಿಸ್ತಾರ ಆಗುವ ಸಾಧ್ಯತೆ ಇರಬಹುದು. ಯಾಕೆಂದ್ರೆ ನಾನು ಹೇಳುವುದಿಲ್ಲ, ನಿಮ್ಮ ವೇದಿಕೆಯಲ್ಲಿ ತಾಲೂಕು ಅಧ್ಯಕ್ಷರು ಎಲ್ಲರಿದ್ದೀರಿ, ತಾವೆಲ್ಲ ಇಲ್ಲಿ
ಯಾಕೆ ಇಲ್ಲಿ ವೇದಿಕೆಯಲ್ಲಿ ಇವರೆಲ್ಲ ಆದರ್ಶ ವ್ಯಕ್ತಿಗಳು. ಔಪಚಾರಿಕ ಆಹ್ವಾನ ಇಲ್ಲ, ಒಂದು ಫೋನಿನಲ್ಲಿ ಒಂದು ವಾಟ್ಸಪ್ ಮೆಸೇಜಲ್ಲಿ ಇಷ್ಟು ಜನ ಸೇರಿದ್ದು. ಕಳೆದ 10-15 ವರ್ಷಗಳಿಂದ ನಮ್ಮ ಇಲ್ಲಿ ವೃತ್ತಿ ತರಬೇತಿ ಆಗ್ತಾ ಇತ್ತು. ಆದರೆ ಕಳೆದ ಸಾಲಿನಿಂದ ಪ್ರಜ್ಞಾ ಶಾಲಾ ಕೇಂದ್ರ ಜೊತೆಗೆ ಜನಶಿಕ್ಷಣ ಟ್ರಸ್ಟ್ ಸೇರಿಕೊಂಡು ಒಂದು ವಿಶೇಷವಾದ ತರಬೇತಿ ಶುರು ಮಾಡಿದೆ ಇಲ್ಲಿ. ಅದು ಮುಂದೆ ITI ಟೈಪಲ್ಲಿ ಆಗಲಿಕ್ಕೆ ಉಂಟು. ಹೊಸ ಕಟ್ಟಡ ನಿರ್ಮಾಣ ಆಗ್ತಾ ಉಂಟು. ಸುಮಾರು 30 ಮಂದಿ ತರಬೇತಿ ಆಯಿತು. ಇನ್ನು 10 ಮಂದಿ ತರಬೇತಿಯಲ್ಲಿದ್ದಾರೆ. ಒಂದು 11 ಮಂದಿಗೆ ಸೋಲಾರ್ ಟೆಕ್ನಿಷಿಯನ್ ತರಬೇತಿ ಕೊಟ್ಟಿತ್ತು. ಅದೆಲ್ಲರಿಗೂ ಸೆಲ್ಕೋ ಕಂಪನಿಯವರು ಕೆಲಸ ಕೊಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ರು. ಈಗ ಒಬ್ಬ ಹುಡುಗ ಅಂತೂ ಹಾಸನಕ್ಕೆ ಹೋಗಿ ಕಳೆದ 3 ತಿಂಗಳಿಂದ 10,000 ಪ್ಲಸ್ ಸಂಬಳ ತೆಗೆದುಕೊಂಡು ನಿರಂತರ ಕೆಲಸ ಮಾಡುವವರು. ಉಳಿದ್ರೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಮಹಾ ಪೌರರು ಇದ್ದೀರಿ ತಾವು. ನಗರ, ಮಂಗಳೂರು ನಗರ ಮತ್ತು ಹಳ್ಳಿನ ತುಂಬ ಒಳ್ಳೆಯ ವಸ್ತು ಹೋಗ್ತದೆ, ಮತ್ತು ಕೆಲವು ವಸ್ತು ತಯಾರಾಗಿ ಬರುತ್ತೆ, ಹಾಲು ಹೋಗುತ್ತೆ, ಪ್ರೋಸೆಸ್ ಆಗಿ ಮತ್ತೆ ಎಲ್ಲಿಗೆ ಬರುತ್ತೆ. ಇದು ಒಂದು ಸಂಪರ್ಕದ ಕೊಂಡಿ ಆಗಿದೆ. ನೀವು ಬಂದಿದ್ದೀರಿ. ನಮ್ಮದು ಈ ತಂಡದ ನಿರೀಕ್ಷೆ ಇನ್ನೂ ಸ್ವಲ್ಪ ಹೆಚ್ಚು ಉಂಟು. ಮುಂದಿನ ದಿನಗಳಲ್ಲಿ ನೀವು ನಮ್ಮ ತಂಡದ ಸದಸ್ಯರಾಗಿ, ಚಿತ್ತರ ಬಳಗದ ತಂಡದ ಸದಸ್ಯರಾಗಿ ಈ ಗ್ರಾಮದಲ್ಲಿ ಕೆಲವೆಲ್ಲ ಕೆಲಸಗಳು ಆಗಲಿಕ್ಕೆ ಉಂಟು. ನಾವು ಇತ್ತೀಚೆಗೆ ವಿಶ್ವವಿದ್ಯಾನಿಲಯ ಮತ್ತು ನಾವಂದರೆ ಈ ತಂಡ, ಗ್ರಾಮ ಪಂಚಾಯತು, ಚಿತ್ತರ ಬಳಗ, ಟ್ರಸ್ಟ್ ಎಲ್ಲರೂ ಸೇರಿ ನಾವಂದರೆ ಒಂದು ಅಂತ ಇಲ್ಲ, ಈ ಅಭಿಯಾನ ಉಂಟು. ಅಭಿಯಾನದಲ್ಲಿ ಇವತ್ತಿನಿಂದ ತಾವು ಕೂಡ ಒಬ್ಬರು ಸಕ್ರಿಯ ಸದಸ್ಯರು ಅಂತ ನನ್ನ ಭಾವನೆ. ವಿಶ್ವವಿದ್ಯಾನಿಲಯ ಮತ್ತು ಈ ಅಭಿಯಾನ ಸೇರಿ ಸಂವಿಧಾನ ಜಾಗೃತಿ ಅಭಿಯಾನ ನಾವು ಶುರು ಮಾಡಿತ್ತು. ಆಯುಷ್ ಇಲಾಖೆ ಸೇರಿ ಆಯುಷ್ ಗ್ರಾಮ ಆರೋಗ್ಯ ಅಭಿಯಾನ ಶುರು ಮಾಡಿತ್ತು. ಸೋಲಾರ್ನೊಟ್ಟಿಗೆ ಸೋಲಾರ್ ಗ್ರಾಮ ಅಭಿಯಾನ ಶುರು ಮಾಡಿತ್ತು. ವೃತ್ತಿ ಕೌಶಲ ಅಭಿಯಾನ, ಆದಿವಾಸಿ ಅಭಿಯಾನ, ಸ್ತ್ರೀ ಜಾಗೃತಿ ಅಭಿಯಾನ, ತರತರ ಅಭಿಯಾನ, ಸುಮಾರು 12 ಅಭಿಯಾನಗಳು ಈ ಗ್ರಾಮದಲ್ಲಿದೆ. ನಿಮ್ಮ ಚಿತ್ತನ ಬಳಗದ ಪಾತ್ರವರು ಹಿಂದೆ PDO ಕಾರ್ಯದರ್ಶಿ ಕೆಲಸ ಮಾಡಿದ್ರು ಇರಾದಲ್ಲಿ. ಒಂದು 3-4 ತಿಂಗಳೊಳಗೆ ಅಲ್ಲೊಂದು ಪವಾಡ ಆಯಿತು. ಸುಮಾರು 1 ವರ್ಷದೊಳಗೆ ಆ ಗ್ರಾಮ ನೋಡಲಿಕ್ಕೆ ವಿದೇಶದವರು ಬಂದರು. ನಾನಲ್ಲಿ ಚಿಕ್ಕೊಂದು ಕೆಲಸ ಮಾಡಿದ್ದು. ನನಗೆ ಅಲ್ಲಿ ಕೆಲಸ ಮಾಡಿದ ನೆಲೆಯಲ್ಲಿ ನನಗೆ ಇಸ್ಲಾಮಾಬಾದ್ಗೆ ಹೋಗ್ಲಿಕ್ಕೆ ಒಂದು ಅವಕಾಶ, ಒಂದು ದಕ್ಷಿಣ ಏಷ್ಯಾ ಮಟ್ಟ ಸಮ್ಮೇಳನಕ್ಕೆ ಅವಕಾಶ ಆಯಿತು. ಈ ಪಾತ್ರರು ಬರೆದ ಹಾಡನ್ನು ಈಗ ಸತೀಶ್ ಹಾಡಿದ್ದರು. ನನಗೆ ಅನಿಸುವುದು, ಈ ಚಿತ್ತರ ಬಳಗದ ನಾಗೇಶ್ವರ ದೊಡ್ಡ ಪ್ರಕಾಶಕರಿದ್ದೀರಿ. ಚಿತ್ತರ ಬಳಗದ ಒಂದು ಅದ್ಭುತವಾದ ತಂಡ. ಅವರ ಒಳಗೆ ಒಂದು ಆದರ್ಶ ಉಂಟು. ಶುದ್ಧ ನೀರಿನ ಚಿಲುಮೆ ಥರ ಒಂದು ಚಿಂತನೆಗಳುಂಟು. ಅವ್ರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ನಮ್ಮದು ಮತ್ತು ಅವರದು ದೊಡ್ಡ ದೊಡ್ಡ ದುಡ್ಡು ರೆಡಿ ಮಾಡಿ ಕೆಲಸ ಅಲ್ಲ, ನಮ್ಮೆಲ್ಲವೂ ದುಡ್ಡಿಲ್ಲದ ಕೆಲಸಗಳು. ನಮ್ಮ ಕಾರ್ಯ ಆದಾಗ ಅದಕ್ಕೆ ಬೇಕಾದ ದುಡ್ಡು ಬರುತ್ತೆ. ಇಲ್ಲಿ ರಮೇಶ್ ಏನವ್ರದ್ದು ಒಬ್ಬರು ಇದ್ದಾರೆ, ಕಣ್ಣು ಆಪರೇಷನ್ ಆಗಿದೆ, ಅವ್ರು ಬರಬೇಕಾಗಿತ್ತು. ನಾವು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ, ಅವರೇ ಬರ್ತಾರೆ. ಊಟ ತಿಂಡಿ ಖರ್ಚು ಅವರು ಕೊಡ್ತಾರೆ. ಪಾತರು, ಸತೀಶ್ ಇವರೆಲ್ಲರೂ ಆ ಕಾರ್ಯಕ್ರಮ ಬೇಕಾದ ಹಣ ಅಲ್ಲೇ ಬಂದುಬಿಡ್ತದೆ. ನಾವು ದುಡ್ಡು ರೆಡಿ ಮಾಡಿ ಕೆಲಸ ಮಾಡೋದಲ್ಲ. ವಿಶೇಷ ಅಭಿಯಾನ ಶುರುವಾಗಿದೆ, ದುಡ್ಡಿಲ್ಲದ ದೊಡ್ಡ ಕಾರ್ಯಕ್ರಮ ಅಂತ. ರಿಟೈರ್ಡ್ ಚೀಫ್ ಜಸ್ಟಿಸ್ GM ಚಂದ್ರಶೇಖರ್ ಅವರು ತೀರುವವರೆಗೆ ನಮಗೆ ಅವರ ಪೆನ್ಷನ್ ಹಣ ಈ ಸೇವೆಗೆ ಕೊಡ್ತಾ ಇದ್ರು. ಈ ಜಾಗವನ್ನು ಮಾಡಿಕೊಳ್ಳಲಿಕ್ಕೆ ಆ DM ಚಂದ್ರಶೇಖರ್ ಅವರು ತುಂಬ ಸಹಾಯ ಕೊಟ್ಟಿದ್ದಾರೆ. ಅವರು ತೀರಿದ ಮೇಲೆ ದೇಹವನ್ನು ಆಸ್ಪತ್ರೆ ದಾನ ಕೊಟ್ಟಂತ ಮಹಾನ್ ವ್ಯಕ್ತಿ. IAS ಆಫೀಸರ್ ಭರತಲ್ ಮೀನವರು ನಮಗೆ ಜೀಪು ಕೊಟ್ಟಿದ್ದರು. ಅದು ಒಂದು ದಾನ ಕೊಟ್ಟದ್ದು. ಆ ಜೀಪಿಗೆ ನಮಗೆ 150 ಗಿಡ ಮಲ್ಲಿಗೆ ಗಿಡ ಹಾಕಿತ್ತು. ಆ ಮಲ್ಲಿಗೆ ಗಿಡ ಹಾಕಿದ್ದರಿಂದ ಅದರ ಬರುವ ಆ ಹಣದಲ್ಲಿ ಸ್ವಲ್ಪ ಡೀಸೆಲ್ಗೆ ಹಾಕಿ ಸಹಾಯಿತು, ಡೀಸೆಲ್ ಹಾಕಲಿಕ್ಕೆ. ನಿಜವಾಗಿ ಅಲ್ಲಿ 50-60 ಗಿಡಗಳಲ್ಲಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು. ಆದರೆ ನಮ್ಮ ಸುತ್ತಮುತ್ತ ಕೆಂಪು ಕಲ್ಲು ಮಣ್ಣಿನ ಗಣಿಗಾರಿಕೆಯಿಂದಾಗಿ ಅದು ಸ್ವಲ್ಪ ಸಂಪೂರ್ಣ ನಾಶ ಆಯಿತು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ನಾವು ಸರ್ಕಾರಕ್ಕೆ ಅರ್ಜಿ ಕೊಟ್ಟಿದ್ದೇವೆ, ಮಲ್ಲಿಗೆ ಕೃಷಿ ಹಾಳಾಗಿದೆ, ಸ್ವಲ್ಪ ಪರಿಹಾರ ಕೊಡಬೇಕು ಅಂತ. ಪಂಚಾಯತ್ ಶಿಫಾರಸು ಮಾಡಿದೆ, ಪರಿಹಾರ ಕೊಡಬೇಕು ಅಂತ. ಅದೇನಿರಲಿ, ಒಟ್ಟು ನಾವು ಇವತ್ತಿದ್ದೇವೆ. ನಾವು ಇವತ್ತು ಸಂಕಲ್ಪ ಮಾಡಬೇಕಾದ್ದು ಈ ಪರಿಸರ ಸಂರಕ್ಷಣೆಗೆ ಒಂದು ಸಂಕಲ್ಪ ಮಾಡಬೇಕು. ನೆಲ ಜಲ ಸಂರಕ್ಷಣೆ ಮಾಡಬೇಕು. ಜನ್ಮ ಕೊಟ್ಟ ತಾಯಿ ಭೂಮಿ ತಾಯಿ. ತಾಯಿಯ ಗರ್ಭದಲ್ಲಿ 9 ತಿಂಗಳು, ಭೂಗರ್ಭದಲ್ಲಿ 106 ವರ್ಷ. ಈ ಭೂಮಿ ತಾಯಿಗೆ ಹಿಂಸೆ ಕೊಡುವುದು ಕಡಿಮೆ ಆಗದಿದ್ದರೆ ನಮಗೆ ನಿಮಗೆ ನಾಳೆ ಹುಟ್ಟುವ ಎಲ್ಲರಿಗೂ ಅಪಾಯ ಕಟ್ಟಿದ್ದದ್ದು ಈ ಮಹಾಸಂಗಮ. ಇವತ್ತಿನ ಮಹಾಸಂಗಮ ಚಿತ್ತರ ಬಳಗ ಅದಕ್ಕೆ ಕಾರಣಕರ್ತ ಆಗಿದೆ. ಸಂಗಮ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ, ಒಟ್ಟಾಗಿದ್ದೇನೋ ದೊಡ್ಡ ಕೆಲಸ ಮಾಡಬಹುದು ಅಂತ. ನಾನು ಇವತ್ತು ಒಂದು ಪ್ರಜಾವಾಣಿ ತೆಗೆದು ಪೇಪರ್ ನೋಡಿದೆ, ಅದರಲ್ಲಿ ಒಂದು ವಾಕ್ಯ ಇತ್ತು. ಪೋಷಕರು, ಸಮಾಜ, ಶಿಕ್ಷಕರು ಹೇಳಿದ ಹಾಗೆ ನಡೆಯುವುದು ಸುಲಭ ಮತ್ತು ಸುರಕ್ಷಿತ. ಆದರೆ ಖುದ್ದಾಗಿ ಸತ್ಯವನ್ನು ಖಾತ್ರಿಪಡಿಸಿಕೊಳ್ಳುವುದು ನಿಜವಾದ ಬದುಕು ಅಂತ ಹೇಳಿ ಇವತ್ತು ಸತ್ಯಕ್ಕೆ ಶಕ್ತಿ ಸ್ವಲ್ಪ ಕಡಿಮೆ ಅಂತ ಕಂಡರೂ ಕೂಡ ಸತ್ಯವನ್ನು ಪಾಲಿಸಿದವರಿಗೆ ಶಕ್ತಿ ಉಂಟು. ಅದಕ್ಕೆ ನೀವೆಲ್ಲರೂ ಸಾಕ್ಷಿ. ಪಾತ್ರವರಿಗೆ ನಿಮ್ಮ ತಂಡಕ್ಕೆ ಅಭಿವಂದನೆಗಳು. ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ನನಗೆ ಒಬ್ಬ ಹುಡುಗನ ಪರಿಚಯ ಇತ್ತು, ಸುಭಾಷ್ ಅಂತೇಳಿ, ಕುಂತೂರು, ಕಡಬ ತಾಲೂಕಿನ. ನಮ್ಮ ಆಫೀಸಿಗೆ ಬಂದಿದ್ದರು.
ಅವನಿಗೆ ಶ್ರೀನಿವಾಸ್ ಕಾಲೇಜಲ್ಲಿ D.Pharmಗೆ ಸೀಟ್ ಆಗಬೇಕಿತ್ತು. ಅವ್ರನ್ನ ಕರ್ಕೊಂಡು ಬಂದದ್ದು ಅವರ ನೆರೆಯ ಶಿವರಾಮ್ ಅಂತೇಳಿ ಅವರ ನೆರೆ ಮನೆಯವರು. ಅವ್ರು ಹೇಳಿದ್ರು ತಂದೆ ಕೂಲಿ ಕೆಲಸ ಮಾಡೋದು, ತಂದೆ ತಾಯಿ 3 ಹೆಣ್ಮಕ್ಳು, ಒಬ್ಬ ಹುಡುಗ ಇರೋದು. ಅವರು PUC ಸರ್ಕಾರಿ ಶಾಲೆಯಲ್ಲಿ ಸೈನ್ಸ್ ತಗೊಂಡು ಕಲಿತಿದ್ದಾನೆ. ಅವನ ಉಳಿದ ವಿದ್ಯಾರ್ಥಿಗಳೆಲ್ಲ D.Pharmಗೆ ಮಂಗಳೂರಿಗೆ ಬಂದಿದ್ದಾರೆ. ಇವನಿಗೆ ಕೂಡ ಆಸೆ, ಆದರೆ ಅಲ್ಲಿ 50,000 ಫೀಸ್ ಕಟ್ಟಲಿಕ್ಕಿತ್ತು. ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳಿ ಅಲ್ಲಿ ಶ್ರೀನಿವಾಸ್ ಕಾಲೇಜಲ್ಲಿ ಮಾತಾಡಿದಾಗ ಅವರು ಈಗ ಸದ್ಯಕ್ಕೆ 10,000 ಕಟ್ಟಿದ್ದಾರೆ, ಉಳಿದನ್ನು ನಿಧಾನಕ್ಕೆ ಕೊಡಿ, ಬರೋದು ಬಾ ಅಂತ ಹೇಳಿ ಈಗ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ಅವನಿಗೊಂದು ಸಣ್ಣ ಸಹಾಯ ಮಾಡುವ ಅಂತ ಹೇಳಿ ನಾವು ಚಿತ್ತಾರವಾಳದವರೊಂದು ನಾವು ಇಲ್ಲದಿದ್ರು ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ. ಇಂಥದ್ದು ಏನಾದರೂ ಕಾರ್ಯಕ್ರಮ ಯಾರಾದರೂ ಸ್ಪಾನ್ಸರ್ ತಗೊಂಡು ಇದು ನಾವೇ 1,000 ಹಾಕಿ ಒಂದು 5,000 ಮಾಡಿ ಕೊಡೋದು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದು ಮಾತಾಡ್ತಾ ಇಲ್ಲಿ ನಮ್ಮ ಬಳಗದ ನಾಗೇಶ್ ಅವರು 5,000 ನಾನು ಕೊಡ್ತೇನೆ, 10,000 ಮಾಡಿ ಕೊಡಿ ಅಂತ ಹೇಳಿದ್ರು. ಹಾಗೆ 10,000 ನಾವು ರೆಡಿ ಮಾಡಿದ್ದೀವಿ. ಒಂದು ಫಲಾನುಭವಿಗಳಿಗೆ ಕೊಡಬೇಕು ಅಂತ ಹೇಳಿ ಹೇಳ್ಬೋದು. ಬಿಸಿಗೆ ಅದಕ್ಕೆ ಸ್ವಲ್ಪ ಬಾಳೆಗುಣಿಯಲ್ಲಿ ಕೊಟ್ಟಾರದಲ್ಲಿ 10 ಜಾಗ ಒಂದು ಚಿಕ್ಕ ರೆಡಿಮೇಡ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಬೇಕು ಅಂತ ಅಪೇಕ್ಷೆ ನಮ್ಮದು ಖಂಡಿತವಾಗಿ ಆಗಬಹುದು. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೇಯರ್ ಅವರು ಈ ಪುಟ್ಟ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪುಟ್ಟ ಕಾರ್ಯಕ್ರಮದಲ್ಲಿ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸುವುದನ್ನು ಕೇಳಿಕೊಳ್ಳಿ. ಇದರ ಈ ಹೊಲಿಗೆ ಯಂತ್ರ ಕೊಡುವ ಈ ಸಮಾಜ ಸೇವೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಚಂದ್ರಸ್ ಅವರೇ, ಹೈದರ್ ಅವರೇ, ನಾಗೇಶ್ ಅವರೇ, ಅದೇ ರೀತಿ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರೇ ಮತ್ತು ಇಲ್ಲಿ ವೇದಿಕೆಯಲ್ಲಿರುವ ಇನ್ನಿತರ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಬಂಧುಗಳು, ನಿಜವಾಗಿಯೂ ಇದೊಂದು ಒಳ್ಳೆಯ ಕಾರ್ಯಕ್ರಮ. ನಾವು ಈಗ ಉದ್ಯೋಗ ಇಲ್ಲ ಅಂತ ಎಲ್ಲೆಲ್ಲಿ ಕೆಲಸ ಹುಡುಕಿಕೊಂಡು ಹೋಗ್ತೇವೆ, ಆದರೆ ನಾವೇ ಈ ಹೊಲಿಗೆ ಯಂತ್ರವನ್ನು ಇದು ಮಾಡಿ ನಾವೇ ಮನೆಯಲ್ಲಿ ಕೆಲಸ ಮಾಡಿದರೆ ನಾವು ಈ ಕೆಲಸ ಹುಡುಕೋದು ಕಮ್ಮಿ ಆಗ್ತದೆ. ನಾನು ಕಳೆದ 12 ವರ್ಷಗಳಿಂದ, ಈಗ ನಾನು ಕಾರ್ಪೊರೇಟರ್ ಆಗಿ ಇದು 3ನೇ ಅವಧಿ, ಕಳೆದ 12 ವರ್ಷಗಳಿಂದ ಮಂಗಳೂರು ಪಾಂಡೇಶ್ವರದಲ್ಲಿ ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪಾಂಡೇಶ್ವರ ದೀಪೋತ್ಸವ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೆ. ಆಗ ಅದಕ್ಕಿಂತ ಮೊದಲು ನಾವೊಂದು ಉದಯವಾಣಿಯಲ್ಲಿ ನೋಡಿದೆ ಅಕ್ಕಿ ವಿತರಣೆ ಅಂತ. ಆಗ ನಾನು ಕೇಳಿದೆ, ಇದು ಒಂದು ಸಲ ಕೊಡುದ ತಿಂಗಳು ಕೊಡ್ತಾರೆ, ಇಲ್ಲ ಒಂದೇ ಸಲ ಕೊಡುದು ಅಂತ ಹೇಳಿದರು. ಅದಕ್ಕಿಂತ ಅವರಿಗೆ ತಿಂಗಳು ಕೊಟ್ಟರೆ ಏನಂತ ಫಸ್ಟ್ ನಾನು ಒಂದು ಕಾರ್ಯಕ್ರಮ ಅದು ಮಾಡಿದೆ. ಪ್ರತಿ ತಿಂಗಳು ಅವರ ಮನೆಗೆ ಮುಟ್ಟಿಸುವಾಗ 25 kg ಅಕ್ಕಿ ಕೊಡಲಿಕ್ಕೆ ಶುರು ಮಾಡಿದೆ, ಸುಮಾರು ಒಂದು 25 ಫ್ಯಾಮಿಲಿಗೆ. ಅದು ನಾನು ಸ್ವಾರ್ಥಿ ಆದರೆ ಖಾಲಿ ನನ್ನ ವಾರ್ಡಿಗೆ ಮಾತ್ರ ಕೊಡ್ತಿದ್ದೆ. ನಾನು ನನ್ನ ವಾರ್ಡಿಗೆ ಮಾತ್ರ ಅಲ್ಲ, ಮಂಗಳೂರಿನ ಇನ್ನಿತರ ವಾರ್ಡ್ಗಳಿಗೂ ಕೊಟ್ಟಿದ್ದೇನೆ. ಅದೇ ರೀತಿ ಅದರ ಬರುವ ವರ್ಷದಿಂದ ಎಲ್ಲರೂ ಒಂದು ಸ್ವಾವಲಂಬಿ ಆಗಲಿ, ಅವರೇ ಉದ್ಯೋಗ ಮಾಡಲಿ ಅಂತ ಹೊಲಿಗೆ ಮಿಷನ್ ಕೊಡಲಿಕ್ಕೆ ಶುರು ಮಾಡಿದೆವು. ಅದು ಪ್ರತಿ ವಾರ್ಡ್, ಅದರಲ್ಲಿ ಜಾತಿ ಮತ ಎಲ್ಲ ಬಿಟ್ಟು ಎಲ್ಲರಿಗೂ ಅದು ಸಿಗುವಂತೆ ಒಂದು ಕಮ್ಮಿಯಲ್ಲಿ ಒಂದು 12-18 ಜನಕ್ಕೆ ಕೊಡಲಿಕ್ಕೆ ಶುರು ಮಾಡಿದೆವು. ಆದರೆ ಈ ಸಲ ಕೊರೋನಾ ಬಂತು, ಆದ್ದರಿಂದ ಆ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮಿಂದ ಏನಾದರೂ ಸೇವೆ ಆಗಬೇಕಾದ್ರೆ ಅದು ಆಗಲೇಬೇಕು. ನಾನು ಮತ್ತೆ ಸತೀಶ ಕಾಲೇಜ್ ಮೇಟ್ ಸತೀಶ್ ಹೇಳಿದ, ನಮ್ಮಲ್ಲಿ ಹೀಗೆ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನೀವು ಪ್ರತಿ ವರ್ಷ ಕೊಡ್ತಾ ಇದ್ದೀರಲ್ಲ. ಆಗ ನಾನು ಹೇಳಿದೆ, ಈ ವರ್ಷ ಕೊಡ್ಲಿಕ್ಕೆ ಆಗಲಿಲ್ಲ, ಚಿಂತೆ ಇಲ್ಲ, ನನ್ನ ಮಂಗಳೂರಿಗೆ ಅಲ್ಲದಿದ್ದರೂ ಇಲ್ಲಿಯ ನಾಗರಿಕರಾದರೂ ಸಿಗ್ಲಿ ಅಂತ ನಾನೇ ಕೊಡ್ತೇನೆ ಅದು ಅಂತ ಹೇಳಿದೆ. ನಿಮ್ಮ ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿ ಸ್ವಚ್ಛ ಕಾರ್ಯಕ್ರಮವು ನೀವು ಮಾಡ್ತಾ ಇದ್ದೀರಿ ಮಂಗಳೂರಲ್ಲಿ. ಈಗ ಇವರು ಹೇಳಿದ ಹಾಗೆ ಆ ಹುಡುಗ ಗಲ್ಫಿಂದ ಬಂದ
ಕೊರೋನಾದ ಟೈಮಲ್ಲಿ ಬಂದು ಬಾಕಿದವರಾದರೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ರು. ಆದರೆ ಆ ಹುಡುಗ ಇತರರನ್ನು ಒಟ್ಟುಗೂಡಿಸಿ ಈ ಸ್ವಚ್ಛ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ. ಈಗ ಬಾಕಿದ್ದವರಾದ್ರೆ ಆದಿತ್ಯವಾರ ತಿರುಗಾಡ್ಲಿಕ್ಕೆ ಹೋಗುದು, ಬೇರೆ ಮನೋರಂಜನೆಗೆ ಹೋಗ್ತಿದ್ರು. ಆದರೆ ಇವ ಬೀಚ್ ಮತ್ತೆ ನಮ್ಮ ಹೈವೇ ಅಲ್ಲಿ ಎಲ್ಲ ಕಸ ಕ್ಲೀನ್ ಮಾಡಿ ಅದರ ಮುಖಾಂತರ ಒಳ್ಳೆ ಕೆಲಸ ಮಾಡಿದ ಆ ಹುಡುಗ. ನನ್ನನ್ನು ಒಂದು 2-3 ಸಲ ಕಾರ್ಯಕ್ರಮಕ್ಕೆ ಕರೆದ. ಅದೇ ರೀತಿ ಇಲ್ಲಿಯೂ ಇದು ಒಳ್ಳೆಯ ಕಾರ್ಯಕ್ರಮ. ನಾನು ಸತೀಶನಿಗೆ ಮತ್ತು ನಾಗೇಶ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ನನ್ನಿಂದ ಒಂದು ಸಣ್ಣ ಉಪಕಾರ ಆಯ್ತಂತ. ಪ್ರತಿ ವರ್ಷ ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮದು ಯಾವುದೇ ಕೆಲಸಕ್ಕೆ ನಾನು ಸದಾ ನಿಮ್ಮೊಂದಿಗಿದ್ದೇನೆ ಅಂತ ಹೇಳ್ತಾ, ಈಗಾಗಲೇ ಒಂದು ಹುಡುಗನಿಗೆ ನೀವು ಶಾಲೆ ಫೀಸ್ ಕಟ್ಟಲಿಕ್ಕೆ ಧನ ಸಹಾಯ ಮಾಡಿದ್ದೀರಿ, ಒಳ್ಳೆಯದು. ಒಂದು ಶಿಕ್ಷಣಕ್ಕೆ ನೀವು ಅಷ್ಟು ಒಂದು ಒತ್ತು ನೀಡಿದ್ದೀರಿ. ಈಗ ನಾವು ಹೇಳ್ತೇನೆ, ನನ್ನ ಲೆಕ್ಕದಲ್ಲಿ ಅವನಿಗೊಂದು 5,000 ನಾನು ಕೊಡ್ತೇನೆ ಅಂತ ಹೇಳ್ತೇನೆ. ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ತನಕ ಬಂದು ಈ ಕಾರ್ಯಕ್ರಮ ನಮ್ಮ ಜೊತೆ ಇದ್ದೀರಿ ಅಂತ ಹೇಳಿದ್ದು ನಮಗೆ ತುಂಬಾ ಅಭಿಮಾನ. ಅದೇ ರೀತಿ ನಾವು ಆಯ್ಕೆ ಮಾಡಿದ ವಿದ್ಯಾರ್ಥಿಗೆ ಅವರ ವತಿಯಿಂದ 5,000 ಕೊಡ್ತೇನೆ ಅಂತ ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ, ಈಗಲೇ ಕೊಡ್ತಾ ಇದ್ದಾರೆ. ದಯವಿಟ್ಟು ಬಂದು ಸ್ವೀಕರಿಸಬೇಕು. ಒಂದೆರಡು ಮಾತುಗಳನ್ನ ಕೇಳ್ಕೊಳ್ತೇನೆ. ಬಳಗ ಮತ್ತು ಜನಶಿಕ್ಷಣ ಟ್ರಸ್ಟ್ನ ಜಂಟಿ ಆಶ್ರಯ ಸಭಾ ಕಾರ್ಯಕ್ರಮದ ಉಪಸ್ಥಿತರಿಗಿಂತ ಮಂಗಳೂರು ಮಹಾನಗರ ಪಾಲಿಕೆ ಮಹಾಪೌರರಾದ ದಿವಾಕರ್ ಅವರೇ, ಈ ಭಾಗದ ತಾಲೂಕು ಪಂಚಾಯತ್ ಸದಸ್ಯರ ಅಂತ ಹೈದರ್ ಕೈರಂಗಳವರೇ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಪ್ರಪ್ರಥಮವಾಗಿ ನಾನು ಚಿತ್ತಾರ ಬಳಗ ಅಂದ್ರೆ ಚಂದ್ರಶೇಖರ್ ಪಾತೂರ್ ಅವರು, ಅದೇ ರೀತಿ ನಾಗೇಶ್ ರವರು, ನಮ್ಮ ನ್ಯೂಸ್ ಪಾಯಿಂಟ್ ನ ವೆಂಕಟೇಶ್ ರವರು, ಹಾಗೆ ಹೈದರ್ ಅವರು, ಸತೀಶ್ ರವರು ಎಲ್ಲರೂ ಒಂದೇ ಮನಸ್ಸಿನಿಂದ ಈ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಆಗ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮಾರು 8 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವುದರ ಮೂಲಕ ಸಮಾಜದಲ್ಲಿನ ಏಳಿಗೆಯಲ್ಲಿ ನಮ್ಮ ಪಾಲು ಇದೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀರಾ. ತಮಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾವು ಬದುಕುವುದು ದೊಡ್ಡ ಕಷ್ಟ ಅಲ್ಲ, ಆದ್ರೆ ಇನ್ನೊಬ್ಬರನ್ನ ಬದುಕಲಿಕ್ಕೆ ನಾವೇನಾದ್ರೂ ನಮ್ಮಿಂದ ಸಹಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶದ ಅಡಿಯಲ್ಲಿ ಇವತ್ತು ಚಿತ್ತಾರ ಬಳಗ ಕೆಲಸ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಿದ್ದೇವೆ. ಇವತ್ತು ನಿಮಗೆ ಮೆಷಿನ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದರ ಉದ್ದೇಶ ನಿಮ್ಮ ಬದುಕಿನಲ್ಲಿ ನೀವೇನಾದ್ರೂ ಒಂದು ಸಂಪಾದನೆ ಮಾಡಿ ನಿಮ್ಮ ಜೀವನದ ಮಟ್ಟವನ್ನ ವೃದ್ಧಿಸಬೇಕು ಅಂತಕ್ಕಂಥ ಉದ್ದೇಶ. ಇವತ್ತು ನಾವೆಲ್ಲರೂ ಕೂಡ ಸರ್ಕಾರಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಖಾಸಗಿ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಒಂದು ಇಚ್ಛಾಶಕ್ತಿ ಬೇಕು. ನಾವು ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ನಮ್ಮ ಯೋಜನೆಗಳು ಮತ್ತು ಯೋಚನೆಗಳು ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಅದು ನಾವು ಜೀವನದಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಒಂದು ಗುರಿ ಇರಬೇಕು. ನಾನು ಇಂಥದ್ದಾಗಬೇಕು, ನಾನು ಇಂಥದ್ದು ಮಾಡಬೇಕು, ನಾನೊಂದು ನಿವೇಶನವನ್ನು ತೆಗೊಳ್ಬೇಕು, ನಾವೊಂದು ಮನೆಯನ್ನ ಕಟ್ಟಬೇಕು, ಮನೆಯಲ್ಲಿ ಮಕ್ಕಳು ನೆಮ್ಮದಿಯಿಂದ ಬದುಕಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಇದೆಲ್ಲವನ್ನು ಕೂಡ ನಾವು ಒಂದು ಗುರಿ ಇಟ್ಟು ಕೆಲಸ ಮಾಡಿದಾಗ, ನಮ್ಮ ಪರಿಶ್ರಮವನ್ನು ನಾವು ಉಪಯೋಗಿಸಿ ಸಮಾಜದಲ್ಲಿ ಕೆಲಸ ಮಾಡಿದಾಗ ಖಂಡಿತವಾಗಿ ಕೂಡ ಪ್ರತಿಯೊಂದು ಮನೆಯಲ್ಲಿ ಕೂಡ ನೆಮ್ಮದಿಯ ವಾತಾವರಣವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದನ್ನ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗದೆ, ನಮ್ಮಲ್ಲಿ ಒಂದು ಗುರಿ ಬೇಕು. ನಾವು ಜೀವನದಲ್ಲಿ ಒಳ್ಳೆಯ ಅವಕಾಶವನ್ನು ಪಡೆಯಬೇಕು. ನಾವೇನು ಬಡವರಾಗಿ ಹುಟ್ಟಿರ್ಬಹುದು, ಬಡವರಾಗಿ ಸಾಯಬೇಕು ಅಂತಿಲ್ಲ. ನಮ್ಮ ಪ್ರಯತ್ನ ಮತ್ತು ಗುರಿಯಿಂದ ನಾವು ಸಾಧನೆಯನ್ನ ಮಾಡಿಕೊಂಡು ಹೋದಾಗ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಆ ಮಕ್ಕಳನ್ನ ಬಲಿಷ್ಠವಾಗಿ ಮಾಡಿದಾಗ ಈ ಸಮಾಜದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಪರಿವರ್ತನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದರಿಂದ ನಾನು ಮಾತೆಯರಿಗೆ ವಿನಂತಿ, ನಿಮ್ಮ ಮಾತೆಯರಿಗೆ ಮನೆಯಲ್ಲಿ ಪ್ರತಿಯೊಂದು ಮಾತೆಯರು ಯಾವ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಖಂಡಿತವಾಗಿ ಕೂಡ ಆ ಮನೆ ಅಭಿವೃದ್ಧಿ ಹೊಂದುತ್ತದೆ. ನಾವು ನಮ್ಮ ಮಕ್ಕಳಿಗೆ ಸಮಯಾವಕಾಶವನ್ನು ಹಾಳು ಮಾಡದೆ ಅವರಿಗೆ ಒಳ್ಳೆಯ ಸುಸಂಸ್ಕೃತರಾಗಿ ಶಿಸ್ತನ್ನು ಕಲಿಸುವುದರ ಮೂಲಕ ಆ ಮಕ್ಕಳನ್ನು ಯೋಗ್ಯ ಮಕ್ಕಳಾಗಿ ಚಿಕ್ಕಂದಿನಲ್ಲೇ ಬೆಳೆಸಿಕೊಂಡಾಗ ಆ ಮಗು ಮುಂದೆ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪರೋಪಕಾರ ಕೆಲಸ ಮಾಡ್ತಕ್ಕಂಥ ಚಿತ್ತಾರ ಬಳಗ ಏನಿದೆ, ಜನಶಿಕ್ಷಣ ಟ್ರಸ್ಟ್ ಏನಿದೆ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸ ಮಾಡಬೇಕು. ಅದರಿಂದ ನಾವೆಲ್ಲರೂ ಕೂಡ ಒಳ್ಳೆಯ ಸಮಾಜವನ್ನ ಕಾಣಬೇಕು. ನಮ್ಮ ಸಮಾಜದಲ್ಲಿ ಒಳ್ಳೆಯ ಶಾಂತಿ, ನೆಮ್ಮದಿ, ನಾವೆಲ್ಲರೂ ಒಟ್ಟಾಗಿದ್ದಾಗ
ಮಾಡಿದಾಗ ಮಾತ್ರ ಸಾಧ್ಯ. ಇದಕ್ಕೆ ನಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು, ನಮ್ಮ ಮಾತು ನೇರವಾಗಿರ್ಬೇಕು. ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ನೇರವಾಗಿ ಮಾತನಾಡುವಂಥದ್ದು ಮತ್ತು ನಮ್ಮ ಪರಿಶ್ರಮದಿಂದ ಕೆಲಸ ಮಾಡುವಂಥದ್ದು ಮತ್ತು ಯೋಜನೆಗಳನ್ನ ಅನುಷ್ಠಾನ ಮಾಡತಕ್ಕಂಥದ್ದು, ಯೋಜನೆಗಳನ್ನ ಗಮನಿಸತಕ್ಕಂಥದ್ದು ಎಲ್ಲವನ್ನು ಮಾಡಿಕೊಂಡು ಹೋದಾಗ ಖಂಡಿತ ಕೂಡ ನಾವೆಲ್ಲರೂ ಕೂಡ ಜೀವನದ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಿಮ್ಮನ್ನ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನು ಚಿತ್ತಾರ ಬಳಗ ಜನಶಿಕ್ಷಣ ಟ್ರಸ್ಟ್ ಅವರು ಮಾಡಿದ್ದಾರೆ. ತಮ್ಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಚಿತ್ತಾರ ಬಳಗಕ್ಕೆ ಕೂಡ ವಿಶೇಷದ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಮಂಗಳೂರಿನಲ್ಲಿ ಅವರದೇ ಸಭೆ ಇದೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಸಂತೋಷ್ ಕುಮಾರ್ ಶೆಟ್ಟಿ ಗೋಳಿಯರು ಈಗ ಅಕಾಡೆಮಿ ಅಧ್ಯಕ್ಷರಾಗಿ ನೇಮಕ ಆದವರು ಬಯಸ್ತಾ ನಮ್ಮ ಚಿತ್ತಾರ ಬಳಗದ ಸಂಚಾಲಕರಾದ ಸತೀಶ್ ಅವರಿಗೆ ಒಂದು ಪುಸ್ತಕವನ್ನು ಕೊಟ್ಟು ಅಧ್ಯಕ್ಷರುಳ್ಳಾರು ಅರೆದಕ್ಕೆ ಇರಲು ಜಾಸ್ತಿ ನಿರೀಕ್ಷೆ ಉಂಟು. ಎಂಗ್ಲ ಮೂಜಿ ಮೆಷಿನ್ ಬೈದಿದೆ ಸಾಧ್ಯ ಈ ತಿಂಗಳು 6 ಮುಂಚೆ 10 ಮಿಷಿನ್ ತಿಕ್ಕೊಂಡು ಎಂಗ್ಲಿ 10 ಮಿಷಿನ್ ತಿಕ್ಕೊಂಡು. ಈಗ ನನಗೆ ಬಹಳ ಸಂತೋಷ, ಇಲ್ಲಿ ಅಧ್ಯಕ್ಷರು, ನೂತನವಾಗಿ ಆಯ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಮೆಂಬರ್ಸ್ ಇಬ್ಬರು ಇದ್ದಾರೆ, 4 ಜನ ಇದ್ದಾರೆ. ಈಗ ಅವರನ್ನು ಅಭಿನಂದಿಸುವಂತಹದ್ದು ನಮ್ಮ ಅಭಿಯಾನದ ಮೂಲಕ, ಟ್ರಸ್ಟ್ ಅಭಿಯಾನದ ಮೂಲಕ. ತಾಲೂಕು ಪಂಚಾಯತ್ ಉಂಟು, ಮತ್ತೆ ನಮ್ಮ ಸರ್ಕಾರದ ಒಬ್ಬರು ದೊಡ್ಡ ಹುದ್ದೆಯಲ್ಲಿರುವವರು ತಾವು ಮೆಂಬರ್ ಇದ್ದಾರೆ. ಇವರ ವತಿಯಿಂದ ಅಭಿನಂದಿಸಿ ಮೊದಲಾಗಿ ಸಮೀಮ ಅವರು ನಮ್ಮ ಅಭಿಯಾನದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಿದ್ದವರು. ಅವರಿಗೆ ಮೇಯರ್ ಅವರಿಂದ ಎಲ್ಲ ಅತಿಥಿಗಳು ಸ್ವಲ್ಪ ನಿಂತ್ಕೋಬೇಕು ದಯವಿಟ್ಟು. ಈಗ ಸಮೀಮ ಹೀಗೆ ಬನ್ನಿ, ಇದೊಂದು ಬಹಳ ವಿಶೇಷ ಸರ್. ಹಾಗೆ ಅಬ್ಬಾಸ್ ಸರ್ ಅವರು, ಅವರಿಗೆ ಸಂತೋಷನವರು, ಹಾಗೆ ಮಾನ್ಯ ಅಧ್ಯಕ್ಷರು ಮೇಡಮ್ ಕಾರ್ಯಕ್ರಮ ಇದೆ. ಆಮೇಲೆ ಲಕ್ಷ್ಮಿ ಮೇಡಮ್ ಅವರು ಸ್ವಲ್ಪ ಈಗಾಗಲೇ ಅವರು ವಣಸೆಗೆ ಹೋಗಿ ಘಟಕ ನೋಡಿಕೊಂಡು ಬಂದವರು, ತಾಲೂಕು ಪಂಚಾಯತ್ ಮೆಂಬರು, ಸಂವಿಧಾನ ಪುಸ್ತಕ ಕೊಟ್ಟು ಅಭಿನಂದಿಸಬೇಕು ಅಂತ ಕೇಳಿಕೊಳ್ಳೋದು. ಸರ್ ಆಯ್ತಲ್ಲ, ಜೋರ ಬರಲಿಲ್ಲ. ವೆರಿ ಗುಡ್ ಜೋರ ಮೇಡಮ್, ಬನ್ನಿ. ಸಾರಿ ಮೇಡಮ್, 5 ಮಂದಿ. ವೆರಿ ಗುಡ್, ಬಹಳ ಒಳ್ಳೆಯ. ಜೋರರವರು ಕೂಡ ಅಭಿಯಾನದಲ್ಲಿ ನಮ್ಮ ಜೊತೆಗೆ ಹಿಂದೆ ಕೆಲಸ ಮಾಡ್ತಿದ್ದವರು. ನಾವು 29 ಮಂದಿಯನ್ನು ಕೂಡ ನಾವು ಒಂದ್ಸಲ ಸೇರಿಸಿ ಅಭಿಯಾನದ ಮೂಲಕ ಅಭಿನಂದಿಸುವ ಕಾರ್ಯಕ್ರಮ ಶೀಘ್ರದಲ್ಲಿ ಹಮ್ಮಿಕೊಳ್ಳಲಿಕ್ಕಿದೆ. ವಂದನೆಗಳು. ಪೂಜ್ಯ ಮೇಯರಾಯಂಚಿನ ದಿವಾಕರ್ ಪಾಂಡೇಶ್ವರರೇ, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಯನಂಚಿನ ಮಿತ್ರರು, ಕಾಂಗ್ರೆಸ್ದ ವರಿಷ್ಠ ನಾಯಕರಾಯನಂಚಿನ ಚಂದ್ರಾಸ್ ಕರ್ಕೇರ್ರೆ, ತಾಲೂಕ್ ಪಂಚಾಯತ್ ಗೌರವಾನ್ವಿತ ಸದಸ್ಯರಾಯನಂಚಿನ ಎನ್ನ ಮಿತ್ರರ್ಲ ಆಯನಂಚಿನ ಐದರು ಕೈರಂಗರ ಒಂದು ಗ್ರಾಮ ಪಂಚಾಯತ್ PDO ಅಂಚನೆ ಎನ್ನ ಆತ್ಮೀಯ ಮಿತ್ರರು, ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಬಿಸ್ನೆಸ್ ಮ್ಯಾನ್ ಕಾದರಕ, ಗೌರವಾನ್ವಿತ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ವೈದ್ಯನಂಚಿನ ಮಾತ ಸಹೋದರ ಬಂಧುಗಳು, ವಿಶೇಷವಾದ ಉದಯವಾಣಿದ ನಮ್ಮ ಮಾಧ್ಯಮ ಸತೀಶನ್ನೇ ಐತ ಒಟ್ಟಿಗೆ ನಮ್ಮ ನಾಗೇಶ್ ಅನ್ನೆ, ಕೃಷ್ಣ ಶೆಟ್ರು, ಇನ್ನು ಸೀನ ಶೆಟ್ರು, ಕೃಷ್ಣಮೂಲ್ಯರು ಐತ ಒಟ್ಟಿಗೆ ನಮ್ಮ ಒಂದು ಚಂದ್ರಶೇಖರ್ ಪಾತ್ರ ಈ ಬಂಡರು ಯಾನೆ ಎಲ್ಲೇ ನೆಟ್ಟು ಮುಗಿಬೋದು. ಅದು ಒಂಚೂರು ಅರ್ಜೆಂಟ್ ಉಳ್ಳೆ ಹೆಂಗೆ ಗೊತ್ತಿದ್ದ ಅದು ಒಂಜ ನಿಖಲೆ ಎಲೆಗಾಲ ಪಾಪದಾಗಿ ಇಲ್ಲು ಕಟ್ಟೋಕೆ 2-6 ಲಕ್ಷ ರೂಪಾಯಿ ವ್ಯವಸ್ಥೆ. ಒಂಜ ಇಲ್ಲು ಕಟ್ಟು ಒಂಜಿ ಬಿಟ್ಟು ಒಂಜಿ ಮೇಲೆ ಅವು ಅಸಂಭವ ಅಂದಲ್ಲ ಹೆಂಗೆ ಇಂದು ಇಂಜಿನ ನಮ್ಮ ಪೊಳ್ಳುನ ಮಿಷಿನ್ ಕೊರಿಯರೆ ಅವು ಇನ್ನೂ ನನಗೆ ಗೊತ್ತಿಚ್ಚಿ ಇತ್ತು ನನ್ನ ಈ ಒಂಜೆ ಕೇತ್ ಬರ್ಬೋದು ಒಂಜೆ ಇಂದು ಈ ನಿಕ್ಲಿಗೆ 2 ಲಕ್ಷ 2-6 ಲಕ್ಷ ರೂಪಾಯಿ ಯಾನೆ ನನ್ನ ಕಂಪನಿ ತಕ್ಷಣ ಇನಿ ಜನ ಎಲ್ಲ ನಿಕ್ಲನ ಬ್ಯಾಂಕ್ ಅಕೌಂಟ್ ನಂಬರ್ ನಿಕ್ಲನ ಪರ್ಮದ ಕರೆಕ್ಟ್ ಆಯ್ನ ಡೀಟೇಲ್ ಒಂಜ ನಮ್ಮ ಇಲ್ಲಿ ಕಟ್ಟಿದ್ದಾರೆ ನೇರವಾದ ನಿಕ್ಲ ಅಕೌಂಟ್ ಕಾಸು ಬರ್ಬೋದು. ಬೇರೆ ಏರ್ಲ ಐತೆ ನಾಡು ಬ್ರೋಕರ್ ಏರ್ಲ ಬರೆಯಲು ಸಾಧ್ಯ ಇಚ್ಚೆ ದಾದ ಬಂದ ಆ ಅವಕಾಶ 100% 1% ಉಂಟು. 1% ನಿಂಗೆ ಗೊತ್ತಿಜ್ಜಿನ್ನೆತ್ತ ಬಾಕಿದ ಮಾತ
ಹೈಸ್ಕೂಲ್ಗೂ ಕಾಲೇಜಿಗೆ ವ್ಯವಸ್ಥೆ ಆಗ್ತದೆ ಒಂಜಿ ಇದೇ ಎಂತೆ ಬಂದಾಗ ಏನ ಸೀನನ್ನಾಗ್ಲ ಕೃಷ್ಣನ್ನಾಗ್ಲ ಈ ಸತ್ತಿಲ 7 ಸತಿ ಪೋಮಂತ ನೆಕ್ಕೆ ಬಡದಿ ಪೋಮಂತ ನೆಕ್ಕೆ ಬಡದು ಪೋಮಂತ ಮಾತನ್ನು ರಡ್ಜ ಅಂತ ಬಂದ ಅಂಚಾದೆ ಎಂಗೆ ಕೂಡಲೇ ಖರಪುರ ಇರುತ್ತದೆ ಐಕೆ ಬಡದಿಯನ್ನು ಇಟ್ಟ ಬಂದಾಗ ಎಂಗ್ಲ ನಮ್ಮ ಮಿತ್ರ ಬೇರೆ ಮೇರೊಳ್ಳೆ ಮೇರೆ ತೆಂಜಿನ ಬೋರ್ಡ್ ನಿಖಲ್ ಬಂಡಾರ ನಾಳಕೊಂಡು ಯಾನ ಬಂಡ ಅವರು ಪೂರ್ವೇರು ಅಂಚಾಯನ್ ಹೇಳಿದ ಇದು ಹೆಂಚಿನ ವ್ಯವಸ್ಥೆ ಇದು ಬೋರ್ಡ್ ಒಂದಂಡ ಮಿಷಿನೇ ಕೊರಿಯರ್ ಎದ್ದಿಟ್ಟಂಡ 7 ಜನಕ್ಕೂ ಕೊರಿಯರ್ ಹಾಕೊಂಡು 2 ಲಕ್ಷ 10 ಜನಕ್ಕೂ ಕೊರಪನಂಜನ ವ್ಯವಸ್ಥೆ ಮಾಡಿ ಅವು 10 ಪಾಪದಾಗಿ ಇಲ್ಲಿ ಕಟ್ಟುನಂಜನ ಪಕ್ಕ ಅದನ್ನೆಲ್ಲ ಆಪುದನ್ನ ಪತ್ನಿ ನಿಂತಲ್ಲ ಯಾರು ಕಾಸು ಪತ್ನಿ ನಿಂತಲ್ಲ ನಿಕ್ಲನ ಅಕೌಂಟ್ಗೆ ಬರ್ಕೊಂಡು ಅಕೌಂಟ್ ನಂಬರ್ಲ ನಿಕ್ಲನ ಒಂದು ಎಂಜಿನ ಡೀಟೇಲ್ ಲೈನ್ ಕೊರಪನ ಎಲ್ಲನೇ ಕೊಟ್ಟು ಬಿಡ್ಲಿ ಬಾಕಿ ತಮ್ಮ ಗೊತ್ತ ವ್ಯವಸ್ಥೆ ನಮ್ಗೆ ಅಂತೂ ದೇವ್ರ ದೇಟ ಆ ಒಂದು ಬಂಧನ ವಿಶ್ವಾಸ ಹೈದರ್ ಕೈರಂಗಳವರು ಮಾತಾಡ್ಬೇಕು. ಯಾಕಂತ ಹೇಳಿದ್ರೆ ಅವರು ಇರುವಾಗ ಅವರು ಹೋಗ್ಲಿಕ್ಕೆ ಲೇಟ್ ಆಗಿ ಕೊಡಲಿಲ್ಲ, ಆದರೆ ನಿಮ್ಮ ಮಾತುಗಳು ಬೇಕು ನಮ್ಮ ಬೆಳಗಕ್ಕೆ. ಅಪ್ನಾ ದೇಶ್ ಚಿತ್ತಾರದ ಮಾದರಿ ಹೂಗಳನ್ನು ಹಮ್ಮಿಕೊಂಡಂತಹ ಈ ಒಂದು ಟೈಲರಿಂಗ್ ಮೆಷಿನ್ ಕೊಡುಗೆಯಾಗಿ ನೀಡಿದಂತ ಆ ಒಂದು ಯಂತ್ರವನ್ನ ನೀಡುವ ಈ ಒಂದು ಸರಳ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಘನವೆತ್ತ ತಾಲೂಕು ಪಂಚಾಯತ್ನ ಅಧ್ಯಕ್ಷರು, ನನ್ನ ಆದರಣೀಯ ನಾಯಕರಾಗಿರ್ತಕ್ಕಂಥ ಚಂದ್ರಸ್ ಕಕ್ಕೇರವರೇ, ಈ ಭಾಗದ ಘನವೆತ್ತ ಪಂಚಾಯತ್ನ ಪ್ರಥಮ ಮಹಿಳೆ ಸಹೋದರಿ ಸಮಾನರಾಗಿರ್ತಕ್ಕಂಥ ಶ್ರೀಮತಿ ರಜಿಯಾಕ್ಕನವರೇ, ಈ ಭಾಗದ ಇನ್ನೋರ್ವ ಪಂಚಾಯತ್ನ ಉಪಾಧ್ಯಕ್ಷೆ ನನ್ನ ಸಹೋದರಿ ಆಗಿರ್ತಕ್ಕಂಥ ಲಕ್ಷ್ಮಿ ಅಕ್ಕನವರೇ, ಜನ ಶಿಕ್ಷಣ ಟ್ರಸ್ಟ್ನ ಅಸಾಮಾನ್ಯ ಜನಸೇವಕರಾಗಿರ್ತಕ್ಕಂಥ ಶೀನಶೆಟ್ಟಿ ಮತ್ತು ಕೃಷ್ಣಮೂಲ್ಯರವರೇ, ನನ್ನ ಅತ್ಯಂತ ಸಮೀಪದ ಮಿತ್ರರು, ಅಪಾರ ಸಾಹಿತ್ಯದ ಬಂಡವಾಳವನ್ನು ತನ್ನ ಹೃದಯದ ಸಿಂಹಾಸನದಲ್ಲಿ ಒದಗಿಸಿದವರು, ಸಮಾಜ ಸ್ನೇಹಿ ಚಿಂತಕರಾಗಿರ್ತಕ್ಕಂಥ ನಾಗೇಶಣ್ಣನವರೇ, ಈ ಕಾರ್ಯಕ್ರಮಕ್ಕೆ ಹೆಚ್ಚು ರೂಪವನ್ನು ಕೊಡುವಲ್ಲಿ ಪ್ರಾಮುಖ್ಯವಾದಂತ ತನ್ನ ಭಾಷ್ಯವನ್ನು ಬರೆಯುತ್ತಿರುವಂತಹ ಚಂದ್ರಶೇಖರ್ ಬಹದ್ದೂರ್ ಅವರೇ, ಭಾಗದ ಬಾಳೆಪುಡಿ ಗಣರಾಜ್ಯ ಘಟಕದ ನಿರ್ವಹಣಾ ಸಮಿತಿ ಅಧ್ಯಕ್ಷರು, ಸಮಾಜಮುಖಿ ಚಿಂತಕರಾಗಿರ್ತಕ್ಕಂಥ ಇಬ್ರಾಹಿಂ ಅಕ್ಕರ್ ಅವರೇ, ಪಂಚಾಯತ್ ಸದಸ್ಯರಾದಂತಹ ಅಬ್ಬಾಸ್ ಅಕ್ಕನವರೇ, ಇನ್ನೋರ್ವ ಸಮಾಜಮುಖಿ ಚಿಂತಕರು ಸ್ನೇಹಿತರಾಗಿರ್ತಕ್ಕಂಥ ಶರತ್ರವರೇ, ಸಮಾಜಮುಖಿ ಚಿಂತಕರಾದಂತಹ ಅಬೂಬಕರ್ ಜಲ್ಲಿಯವರೇ, ಎಲ್ಲ ಪಂಚಾಯತಿನ ಆದರಣೀಯ ಮಹಿಳಾ ಮತ್ತು ಮಹನೀಯರೇ, ಸದಸ್ಯರೇ, ಎಲ್ಲರಿಗೂ ನನ್ನ ಶುಭ ಮುಂಜಾನೆಯನ್ನು ಸಲ್ಲಿಸುವುದರೊಂದಿಗೆ ಬಹಳಷ್ಟು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾನು ಎಲ್ಲಾ ಕಡೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಸರ್, ನಾವು ಇನ್ನೊಬ್ಬರ ಸಂತೋಷದಲ್ಲಿ ಭಾಗವಹಿಸುವುದಕ್ಕಿಂತ ಹೆಚ್ಚಾಗಿ ನಾವು ಇನ್ನೊಬ್ಬರ ಸಂತೋಷಕ್ಕೆ ಕಾರಣಕರ್ತರಾಗೋಣ. ನಾವು ಇನ್ನೊಬ್ಬರ ಸಂತೋಷದಲ್ಲಿ ಭಾಗವಹಿಸುವುದಕ್ಕಿಂತ ಹೆಚ್ಚಾಗಿ ನಾವು ಇನ್ನೊಬ್ಬರ ಸಂತೋಷಕ್ಕೆ ಕಾರಣಕರ್ತರಾಗೋಣ, ಇನ್ನೊಬ್ಬರ ನೋವಿನಲ್ಲಿ ಭಾಗಿಯಾಗೋಣ, ಆದರೆ ಇನ್ನೊಬ್ಬರ ನೋವಿಗೆ ನಾವು ಕಾರಣಕರ್ತರಾಗದಿರೋಣ ಅಂತಕ್ಕಂಥ ಮಾತುಗಳನ್ನ ನಾನು ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾ ಇದ್ದೇನೆ. ಇದೇ ನಾವು ಕಂಡುಕೊಳ್ಬೇಕಾದಂತ ಸತ್ಯ, ನಾವು ನೀಡಬೇಕಾದಂತ ಕೊಡುಗೆಗಳು. ಇದ್ದಾಗ ಒಂದು ಸಮಾಜವನ್ನ ಬಹಳಷ್ಟು ಸುಂದರ ರೀತಿಯಲ್ಲಿ ಕೊಂಡೋಗಲು ಸಾಧ್ಯ. ಜನ ಶಿಕ್ಷಣ ಟ್ರಸ್ಟ್ಗೆ ಬರುವಾಗ ಬಹಳ ಸಂತೋಷವಾಗ್ತದೆ. ಒಂದು ಸಮಾಜವನ್ನ ಕಟ್ಟಬೇಕಾದ್ರೆ ದುಡಿಮೆ ಮತ್ತು ತಾಳ್ಮೆ ಅತಿ ಅವಶ್ಯ. ಒಂದು ಸಮಸ್ಯೆಗೆ ಪರಿಹಾರ ದುಡಿಮೆ ಮತ್ತು ತಾಳ್ಮೆ, ಒಂದು ನೋವಿಗೆ ಪರಿಹಾರ ದುಡಿಮೆ ಮತ್ತು ತಾಳ್ಮೆ. ನಾವು ದುಡಿಬೇಕು, ಅದರ ಜೊತೆಗೆ ತಾಳ್ಮೆಯಿಂದ ಇರಬೇಕು, ಇನ್ನೊಬ್ಬರ ಕಷ್ಟಗಳನ್ನ ತಾಳ್ಮೆಯಿಂದ ಆಲಿಸಬೇಕು. ದುಡಿದಿದ್ರಲ್ಲಿ ಸ್ವಲ್ಪವನ್ನಾದರೂ ಸಮಾಜಕ್ಕೆ ಕೊಡ್ತಕ್ಕಂಥ ಆ ಜಾಯಮಾನ ನಮ್ಮಲ್ಲಿ ಇರಬೇಕು. ಆವಾಗ ಮಾತ್ರ ಒಂದು ಸುಂದರವಾದಂತಹ ಮನೆಯನ್ನ ಕಟ್ಬಹುದು, ಸುಂದರವಾದಂತಹ ನೆರೆ ಹೊರೆಯನ್ನ ಕಟ್ಬಹುದು, ಸುಂದರವಾದಂತಹ ಸಮಾಜವನ್ನ ಕಟ್ಬಹುದು. ಇಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ದೇಶಗಳಿಗೆ ಇಡೀ ಭಾರತವನ್ನೇ ಸುತ್ತುವಂತ ಜನಗಳು ನಾವೆಲ್ಲ ಇದ್ದೇವೆ. ನಾವು ಪ್ರವಾಸ ಹೋಗ್ತೀವಿ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ, ಇಡೀ ಭಾರತವನ್ನೇ ಕನ್ಯಾಕುಮಾರಿಯಿಂದ ಇಲ್ಲಿ ಕಾಶ್ಮೀರದವರೆಗೆ ಪ್ರವಾಸವನ್ನು ಕೈಗೊಳ್ಳುವಂತ ಸಂದರ್ಭಗಳು ನೋಡ್ತೇವೆ. ಭಾರತವನ್ನು ಸುತ್ತುವುದು
ಆದರೆ ನಾನು ಕಂಡ ಭಾರತ ಇಲ್ಲಿದೆ ನಾನು ಕಂಡ ಭಾರತ ಇಲ್ಲಿದೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ವರ್ಣ, ಎಲ್ಲ ಸಮಾಜಮುಖಿ ಚಿಂತಕರು, ಸಾಹಿತ್ಯ ಪ್ರೇಮಿಗಳಿದ್ದಾರೆ, ಸಮಾಜಮುಖಿ ಚಿಂತಕರಿದ್ದಾರೆ, ದಾನಿಗಳಿದ್ದಾರೆ, ಸಮಾಜದ ಬೇರೆ ಬೇರೆ ಸ್ತರಗಳಿಂದ ಬಂದಂತ ಜನಗಳು ಇಲ್ಲಿ ಒಟ್ಟು ಸೇರಿದ್ದೀರಲ್ಲ. ಇದು ಕಾರ್ಯಕ್ರಮ ಚಿಕ್ಕದಾಗಿರ್ಬೋದು, ಬೆಲೆ ಕಟ್ಟಲಾಗದಂತ ಬಹಳಷ್ಟು ಮೌಲ್ಯವನ್ನು ಇಟ್ಕೊಳ್ಳದಂತ ಕಾರ್ಯಕ್ರಮ ಇದು. ಆದ್ದರಿಂದ ನಮ್ಗೆ ಬಹಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಗಾಂಧೀಜಿ ಕಾಣುವಂತ ಭಾರತ ಜನಶಿಕ್ಷಣ ಟ್ರಸ್ಟ್ ನಲ್ಲಿ ಕಾಣ್ತಾ ಇದ್ದೇವೆ. APJ ಅಬ್ದುಲ್ ಕಲಾಂ ಕಾಣಂತ ಭಾರತ ನಾವು ಜನಶಿಕ್ಷಣ ಟ್ರಸ್ಟ್ ನ ಈ ಕಾರ್ಯಕ್ರಮದಲ್ಲಿ ಕಾಣ್ತಾ ಇದ್ದೇವೆ. ಇದು ಸಮಾಜ, ಇದು ಸಮಾಜವನ್ನು ಕಟ್ಟುವಂತ ರೀತಿ. ಸಮಾಜವನ್ನು ಕಟ್ಟುವಂತ ರೀತಿ ಹೀಗಿರಬೇಕೆ ಹೊರತು ಬೇರೆ ಯಾವ ರೀತಿಯಲ್ಲಿ ಇರಬಾರದು. ನಾನು ಯಾವತ್ತೊಂದು ಮಾತನ್ನು ಹೇಳ್ತಾ ಇದ್ದೀನಿ, ಒಂದು ಸಮಾಜವನ್ನ ಸಾಹಿತ್ಯ ಮತ್ತು ಕ್ರೀಡೆ ಇದರಿಂದ ಕಟ್ಟಲಿಕ್ಕೆ ಸಾಧ್ಯ. ಸಾಹಿತ್ಯ ಮತ್ತು ಕ್ರೀಡೆಯಿಂದ ಮಾತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಇಲ್ಲಿ ಸಾಹಿತ್ಯ ಇದೆ, ಇಲ್ಲಿ ಕ್ರೀಡಾ ಮನೋಭಾವತೆ ಇದೆ, ಇಲ್ಲಿ ಸಮಾಜಮುಖಿ ಚಿಂತಕರಿದ್ದಾರೆ. ಇದು ಸಾಧ್ಯ. ಈ ನಿಟ್ಟಿನಲ್ಲಿ ನಾವು ಸುಂದರವಾದಂತಹ ಗ್ರಾಮವನ್ನು ಕಟ್ಟೋಣ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ನಿಮ್ಮ ಈ ಕಾರ್ಯಕ್ರಮಗಳು ಅದು ನಿಂತ ನೀರಾಗದೆ ನಿರಂತರವಾಗಿ ಸಮಾಜಕ್ಕೆ ಹರಿತೇಳಿ ಅಂತಕ್ಕಂಥ ಸದಾಶಯದ ಮಾತುಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಹೈದರ್ ಕರಿಂಗಳ ಅವರಿಗೆ ನಾನು ಅವರಿಗೆ ಈ ಕಾರ್ಯಕ್ರಮಕ್ಕೆ ಫೋನ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ಅವರು ಆದಿತ್ಯವಾರ ಅವರ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯತೆಯಿಂದ ಕರೆದಿದ್ರು, ಹೋಗ್ಲಿಕ್ಕೆ ಆಗ್ಲಿಲ್ಲ. ಇನ್ನು ನಾನು ಫೋನ್ ಮಾಡುವಾಗ ಮೊನ್ನೆ ಬರಲಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ನಾನು ಶೆಟ್ಟಿ ಹತ್ರ ಮಾತ್ರ ಹೇಳಿದ್ದೆ. ಆದ್ರೆ ಅವರು ಬಂದಿದ್ದಾರೆ, ಒಳ್ಳೆ ಮಾತುಗಳನ್ನು ಆಡಿದ್ದಾರೆ. ಅವರು ಅಂಥದ್ದೆಲ್ಲ ಮನಸ್ಸಲ್ಲಿ ಇಟ್ಟುಕೊಳ್ಳುವವರಲ್ಲ, ಅದಕ್ಕೆ ಅವರಿಗೆ ಅಭಿನಂದನೆ. ಇನ್ನು ಶೆಟ್ಟಿ ಅವರು ಬಹುಶಃ ಇಲ್ಲಿ ನಮ್ಮ ಫಲಾನುಭವಿಗಳು ಬಂದಿದ್ದಾರೆ, ಯಾರು ಈ ಹೊಲಿಗೆ ಯಂತ್ರ ಪಡ್ಕೊಂಡವರು. ಅವರೊಂದು ಅನಿಸಿಕೆ ನಮಗೆ ನಿಜವಾಗಿ ಬೇಕು. ಯಾಕಂತ ಹೇಳಿದ್ರೆ ಅದೇ ನಮಗೆ ಫೀಡ್ಬ್ಯಾಕ್. ನಾವು ಯಾವುದೊಂದು ಕಾರ್ಯಕ್ರಮ ಮಾಡುವಾಗ ಒಂದು ಅವರಿಗೆ ಏನ್ ಅನಿಸ್ತು ಅಂತ ಹೇಳಿದ್ರೆ ನಮಗೆ ಮತ್ತೆ ಇನ್ನೂ ಏನಾದ್ರೂ ಕಾರ್ಯಕ್ರಮ ಮಾಡ್ಲಿಕ್ಕೆ ಸ್ಫೂರ್ತಿ ಆಗ್ತದೆ. ಅದಕ್ಕೆ ಒಂದೆರಡು ಮಾತು ಹೇಳ್ಬೋದಾ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಶೆಟ್ಟಿ ಅವರು ಬಹುಶಃ ಅವರಲ್ಲಿ ಅಷ್ಟು ಗೊತ್ತಿಲ್ಲ, ಆದ್ರೆ ಮಾಡ್ಬೇಕಂತ ಒಂದು ಸಾಧನೆ ಉಂಟು ನನಗೆ. ಅದೇ ತುಂಬಾ ಕಷ್ಟದಲ್ಲಿದ್ದೇನೆ ನಾನು, ಯಾರು ಸಹಾಯ ಅಂತ ನನಗೆ ಯಾವುದಿಲ್ಲ. ಹಾಗಾಗಿ ಸರಿ ಎದುರು ಮಾತಾಡ್ಬೇಕು ಧೈರ್ಯ ನನಗೆಲ್ಲ. ಹೊಸ ಮೆಷಿನ್ ನಿಮಗೆ ಬಂತೀಗ, ನಿಮ್ಮ ಗಂಡನೂ ಇವತ್ತು ಬಂದದ್ದು ಬಹಳ ಸಂತೋಷ ಉಂಟು. ಇನ್ನು ಮುಂದೆ ನಿಮ್ಮ ಗಂಡ, ನೀವು, ಮಗು ಕೂಡ ಆಗಾಗ ಇಲ್ಲಿ ಬರ್ತಾ ಇದ್ರೆ ನಿಮ್ಮ ಸಂಸಾರ ಸಂಬಂಧ ಇನ್ನೂ ಒಳ್ಳೇದಾಗ್ತದೆ. ಈಗ ಒಳ್ಳೇದುಂಟು, ಇನ್ನು ಒಳ್ಳೇದಾಗ್ತದೆ. ಹೊಸ ಮೆಷಿನ್ ಸಿಕ್ಕಿದೆ, ಪಡ್ಕೊಂಡ್ರಿ. ಇದು ಗೊತ್ತಿಲ್ಲ ಹೊಸದು ಬರುತ್ತೆ ಅಂತ ಇಷ್ಟು ಬೇಗ. ಹೊಸ ಮೆಷಿನ್ ನಿಮ್ಮ ಕೈಗೆ ಸಿಕ್ಕಿದಾಗ ಮನಸ್ಸಲ್ಲಿ ಏನು ಭಾವನೆ? ತುಂಬಾ ಖುಷಿ ಆಯ್ತು. ನನ್ನ ಕೆಲಸವೇನಾದ್ರು ಮಾಡ್ಬೇಕಂತ ಮಾಡ್ಬಹುದಲ್ಲ ಅಂತ ಧೈರ್ಯ ಬಂದಿದೆ ನನಗೆ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು. ಹೊಲಿಗೆ ಕೊಟ್ಟಿದ್ದಕ್ಕೆ ನಾನು ಇಲ್ಲೇ ಕಲಿತದ್ದು ಫಸ್ಟ್. ಇನ್ನು ನಾನು ಮುಂದುವರಿತೇನೆ. ನಿಮ್ಮ ಮನೆಗೆ ಮೊನ್ನೆ ಪಾತೂರು ಬಂದರು. ಪಾತೂರು ಬಂದು ಈ ಮಿಷನ್ ಸಿಗ್ಲಿಕ್ಕೆ ಆ ಪಾತೂರು ಮತ್ತೆ ಚಿತ್ತಾರ ಪಾತೂರು ಮನೆಗೆ ಬಂದರು, ಮನೆ ನೋಡ್ಲಿಕ್ಕೆ, ಮನೆ ಅಧ್ಯಯನ ಮಾಡಲಿಕ್ಕೆ. ಮನೆಗೆ ತುಂಬ ಮಂದಿ ಬರ್ತಾರೆ ಮನೆಗೆ. ನಿಮ್ಮ ಮನೆಗೆ ಬರುದು ಮಾತ್ರ ಈ ಗ್ರಾಮದ ಮನೆಗೆ ದೇಶ ವಿದೇಶದವರು ಬಂದು ನೋಡೋ ರೀತಿ ಆಗ್ಲಿಕ್ಕೆ ಉಂಟು. ಮಿಷನ್ ಸಿಕ್ಕಿತ್ತು, ಖುಷಿ ಆಯ್ತು. ಇದನ್ನು ಏನು ಮಾಡೋದು? ನೀವು ಹೇಳಿದಾಗೆ ನಾನು ಮಾಡ್ತೇನೆ. ನಾನು ಹೇಳಿದೆ, ನಾನು ಮಾಡೋದಲ್ಲ. ವೆರಿ ಗುಡ್. ರಶೀದ್ ಅವರು VTC ಅಲ್ಲಿ ಟ್ರೈನಿಂಗ್ ಆಗಿ ಇಲ್ಲಿ ಮುಂದೆ ಬರ್ತಾ ಇದ್ರು. ಅವರಿಗೆ ವ್ಯವಸ್ಥೆ ಆಗಿದೆ. ಹೇಳಿ ರಶೀದ್. ನನ್ನ ಹೆಸರು ರಶೀದಾ ಬಾನು ಅಂತೇಳಿ. ನಾನು ಇಲ್ಲಿ ಸಹೋದ್ಯೋಗ ಮಾಡ್ತೇನೆ ಮಿಷನ್ ಕೊಟ್ಟದಕ್ಕೆ ನೋಡಿ. ಇವರು ಮತ್ತೆ ಇನ್ನೂ ಇಬ್ಬರು ಸೇರಿಕೊಂಡು ನಮ್ಮ ಇದರ ಪ್ರಜ್ಞದ VTC ಡೈರೆಕ್ಟರ್ ವೀರರಾಯಪ್ಪನ್ ಅವ್ರು 200 ರೂಪಾಯಿ ಇವರಿಗೆ ಕೊಟ್ಟರು. ಒಂದು ಲಂಗ ಹೊಲಿದು ಕೊಡಿ ಅಂತ ಹೇಳಿದ್ರಪ್ಪ. 200 ರೂಪಾಯಿ ಇವರು ತೆಗೆದುಕೊಂಡು ಒಂದು ಹತ್ತಿ ಬಟ್ಟೆ, ಕಾಟನ್ ಬಟ್ಟೆ ತಂದು ಲಂಗ ಹೊಲಿದು ಕೊಟ್ಟಿದ್ದಾರಂತೆ. ಅದು ಬಹಳ ಒಳ್ಳೆಯದಾಗಿ ಮಾಡಿದ್ದಾರೆ ಅಂತ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ. ರಶೀದನಿಗೆ ಗೊತ್ತಿಲ್ಲ. ನಾಳೆ ನಮ್ಮ ಸಂತೋಷ್ ಅವರಿಗೆ ಹೇಳಿದ್ರಲ್ಲ, ಒಂದು ವೇಳೆ ಅಂಥದ್ದು ಬಂದರೆ ನಾವು ಇಲ್ಲಿ ನಮ್ಮ ತರಬೇತಿ ಪಡೆದವರಿಗೆ, VTC ತರಬೇತಿ ಪಡೆದವರಿಗೆ, ಇಲ್ಲಿ ತರಬೇತಿ ಪಡೆದವರಿಗೆ ರೆಡಿಮೇಡ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಶುರು ಆಗ್ಬೋದಾ ನೋಡುವ, ಚಿಂತನೆ ಮಾಡುವ.
ಥ್ಯಾಂಕ್ ಯು ಸರ್. ಪಾತ್ರ ಸರ್, ಈಗ ನಮಗೆ ಅಧ್ಯಕ್ಷರಿದ್ದಾರೆ, ನೂತನವಾಗಿ ಆಯ್ಕೆಯಾದವರಿದ್ದಾರೆ, ಅವರೊಂದು ಮಾತು ಹೇಳ್ಬೋದು ಅಂತ. ಸೆಮಿಮಾ ಒಂದು ಮಾತು. ನನ್ನ ಹೆಸರು ಸೆನಿಮಾ ಅಂತ. ನನಗೆ ಇದು ತುಂಬ ಖುಷಿ ಆಯಿತು. ಆದರೂ ಒಂದು ಹೆಣ್ಮಕ್ಕಳಿಗೆ ಒಂದು ಉದ್ಯೋಗದಲ್ಲಿ ಇಷ್ಟೆಲ್ಲ ಒಂದು ಕೆಲಸ ಮಾಡಿ ಅವರ ಜೀವಿತವನ್ನು ಹೋಗ್ತದಲ್ಲ, ಒಂದು ತುಂಬ ಖುಷಿಯಾಗಿದೆ ನನಗೆ. ಇನ್ನು ಮುಂದೆ ಕಷ್ಟ, ಇಷ್ಟು ಹೆಣ್ಮಕ್ಕಳು ಕೆಲಸ ಇಲ್ಲದೆಲ್ಲ ಮನೆಯಲ್ಲಿ ಇರ್ತಾರೆ, ಅವರಿಗೂ ಕೂಡ ಇಂಥದ್ದು ಒಂದು ಭಾಗ್ಯ ಸಿಕ್ಕಿದ್ರೆ ಒಳ್ಳೆಯದು. ನಾನು ಇದೇ ವಾರ್ಡಿನ ಪಂಚಾಯತ್ ಸದಸ್ಯ, ಆದ್ದರಿಂದ ನನಗೂ ಬಹಳ ಸಂತೋಷ. ಬಡವರಿಗೆ ಇಂಥ ಕಾರ್ಯ ಇನ್ನು ಮುಂದೆಯೂ ಕೂಡ ನಿಮಗೆ ಮಾಡಲಿಕ್ಕೆ ದೇವರು ಅನುಗ್ರಹಿಸಲಿ ಅಂತೇಳಿ ನನ್ನ ಒಂದು ಮಾತು. ಜನಶಿಕ್ಷಣ ಸಂಸ್ಥೆ ಮತ್ತು ಚಿತ್ತಾರ ಬಳಗ ಇದರ ವತಿಯಿಂದ ಇವತ್ತು ಈ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಹಸಿರಲ್ಲಿರುವಂಥ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಕರ್ಕೆ ಸರ್ ಅವರಿಗೆ, ಹೈದರ್ ಅವರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ಈ ಜನಸಂಸ್ಥೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಅಂದರೆ ಇವತ್ತು ಒಬ್ಬರು ಹೇಳಿದ್ದು ಹೊಲಿಗೆ ಯಂತ್ರ ಕೊಡುವುದು, ಅದನ್ನು ಹೊಲಿಗೆ ನೂಲು ಮತ್ತು ಸೂಜಿ ಇದು ಜೋಡಿಸ್ಲಿಕ್ಕೆ ಅಂತ. ಅದು ಸತ್ಯ ಹೇಳಿದ್ರೆ ಅದರಲ್ಲಿ ಕತ್ತರಿ ಕೂಡ ಇದೆ. ಅಲ್ಲಿ ಕತ್ತರಿ ತುಂಬ ಮಾತ್ರ ಈ ಹೊಲಿಗೆ ಯಂತ್ರ ಪ್ರಯೋಜನ, ಕತ್ತರಿ ಇಲ್ಲದೆ ಇದು ಪ್ರಯೋಜನ ಇಲ್ಲ. ಎಲ್ಲ ವಿಷಯ ಅಷ್ಟೇ, ಸೋಲಿದ್ದರೆ ಮಾತ್ರ ವಿಜಯ, ಸುಳ್ಳು ಹೇಳಿದರೆ ಸತ್ಯ, ಕತ್ತಲಿದ್ದರೆ ಬೆಳಕು. ನಮ್ಮ ಜೀವನ ಕೂಡ ಅಷ್ಟೇ, ಎಲ್ಲ ಧರ್ಮ ಹುಟ್ಟಿಕೊಂಡಿದ್ದು ಜನರ ಒಂದು ಮುಖಾಂತರ ಅವರ ಅನ್ಯಾಯ ಜಾಸ್ತಿ ಆದಾಗ ಎಲ್ಲ ಧರ್ಮ ಹುಟ್ಟಿಕೊಂಡಿದೆ. ಎಲ್ಲಕ್ಕೂ ಒಂದಕ್ಕೆ ಒಂದು ಎದುರಿದೆ. ಸತ್ಯ ನಮ್ಮ ಸುಳ್ಳು ಇದ್ದರೆ ಸತ್ಯಕ್ಕೆ ಏನು ಸತ್ಯ ಇದೆ ಅಂತ ಹೇಳುತ್ತಾ ಇಲ್ಲಿ ಬಂದವರೆಲ್ಲರೂ ಸಮಾನರು. ನಾವು ಬೆಳಿಗ್ಗೆ ಎದ್ದಾಗ ಒಂದು ನಿಮಿಷ ಬೆಟ್ಟಲ್ಲಿ ಕೂತ್ಕೊಳ್ತೀವಿ, ಇನ್ನೊಂದು ನಿಮಿಷ ಕಾಲು ಕೆನೆ ಹಾಕಿ ಕೂತ್ಕೊಳ್ತೀವಿ. ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದ. ಹಾಗಲೇ ನಾವು ನಮ್ಮ ಸತ್ಯಕ್ಕೆ ಸ್ಮರಿಸಿದ್ದೇವೆ. ಮುಂದೆ ಈ ಜನಶಿಕ್ಷಣ ಸಂಸ್ಥೆ ನಾನು ಬಂದು ಇದು 4ನೇ ಸಾರಿ ಇಲ್ಲಿ ಬಂದರೆ ಏನೋ ಒಂದು ನೆಮ್ಮದಿ. ಮಾಡುವ ಕಾರ್ಯಕ್ರಮ ಕೂಡ ಬಹಳ ಒಳ್ಳೆಯ ಕಾರ್ಯಕ್ರಮಗಳು. ಇವತ್ತು ತ್ಯಾಜ್ಯ ಹೊರಗೆ ಬಿಸಾಡ್ತಾರೆ, ಬಿಸಾಡುವುದರಿಂದಾಗಿ ಇವತ್ತು ಘನತ್ಯಾಜ್ಯ ಘಟಕ ರೆಡಿ ಆಯಿತು. ಯಾಕಂದ್ರೆ ಅದನ್ನು ಸರಿ ಮಾಡ್ಬೇಕಂತ ಎಲ್ಲ ವಿಷಯಗಳು ಅಷ್ಟೇ. ಏನೋ ಬೇಡದ ವಿಷಯಗಳನ್ನು ಸರಿ ಮಾಡೋದಕ್ಕೆ ಹುಟ್ಟಿಕೊಳ್ಳುವಂತ ಈ ಸಂಘ ಸಂಸ್ಥೆಗಳಿಗೆ ಖಂಡಿತವಾಗಿಯೂ ಸೇರಿ ಇವತ್ತು ಘನ ತ್ಯಾಜ್ಯ ಘಟಕದ ಅಧ್ಯಕ್ಷ ಆದುದಕ್ಕೆ ನನಗೆ ತುಂಬಾ ಸಂತೋಷ ಇದೆ. ನನ್ನೊಂದು ಮಾತೇನಿದೆ, ನಾನು ಮೊದಲು ಬಿಸ್ನೆಸ್ ಮ್ಯಾನ್, ನನಗೆ ಬಂಡೆಕಾಲು ಕಾಣ್ತಾ ಇತ್ತು ಅಂತ, ಈಗ ಕಸ ಕಾಣ್ತಾ ಇದ್ದಾರೆ. ಅದು ನನಗೆ ಈ ಸಂಸ್ಥೆ ಕೊಟ್ಟಂತ ಒಂದು ಮನಸ್ಸಂತ ಸಂತೋಷ. ಮನಸ್ಸು ಇದೆ, ಕನಸು ಇದೆ, ಮುಂದೆ ಸಾಧಿಸಬೇಕಾದ್ದು ತುಂಬಾ ಇದೆ. ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲ್ಲ ಹಾರೈಕೆ. ನಮಸ್ಕಾರಗಳು. ನಾವಿವತ್ತು ಜನಶಿಕ್ಷಣ ಟ್ರಸ್ಟ್ ಚಿತ್ತಾರ ಬಳಗ ಹಾಗೂ ಪ್ರಜ್ಞಾ ಕೌನ್ಸಿಲಿಂಗ್ ಸೆಂಟರ್ ಇದರ ನೇತೃತ್ವದಲ್ಲಿ ಟೈಲರಿಂಗ್ ಮಿಷನ್ ಕೊಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇಲ್ಲಿ ನಾವು ನಮ್ಮ ಕೇಂದ್ರದಲ್ಲಿ VTCಯಲ್ಲಿ ತರಬೇತಿ ಪಡೆದ 2 ವಿದ್ಯಾರ್ಥಿಗಳಿಗೆ ಮತ್ತೆ ಮೊದಲು ಆ ಹಿಂದೆ ಇಲ್ಲಿ ಜನಶಿಕ್ಷಣ ಟ್ರಸ್ಟ್ ಅಲ್ಲಿ ತರಬೇತಿ ಪಡೆದ ಒಬ್ಬರು ವಿದ್ಯಾರ್ಥಿ ಟೈಲರಿಂಗ್ ಮಿಷನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಅವರು ಇನ್ನು ಈ ಮಿಷಿನ್ ಅನ್ನು ಉಪಯೋಗಿಸಿಕೊಂಡು ಸ್ವಉದ್ಯೋಗ ಮಾಡ್ಕೊಳ್ಬೇಕು ಅಂತ ನಾವು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸೊ ಅದರಿಂದಾಗಿ ಅವರ ಬಾಳಿಗೆ ಬೆಳಕಾಗ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನಗೆ ಉಪಾಧ್ಯಕ್ಷರಾಗಿ ನಾನು ಬಂದಿದ್ದೇನೆ ಇಲ್ಲಿಗೆ. ಹಾಗೂ ಇಲ್ಲಿ ಮಿಷನ್ ಎಲ್ಲ ಕೊಟ್ಟಿದ್ದಾರೆ ಪಾಪದವರಿಗೆ ಒಂದು ಒಳ್ಳೇದಾಗಲಿ ಅಂತ ಹೇಳಿ. ಅವರು ಈ ಮಿಷನನ್ನು ತಗೊಂಡು ಒಳ್ಳೇದಾಗಿ ಒಂದು ಮನೆಯಲ್ಲಿ ಕೂತು ಕೆಲಸ ಮಾಡಿ ಅವರ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತು ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸಹಾಯ ಮಾಡಿದ್ದಾರೆ. ಅದಕ್ಕೂ ಕೂಡ ವಿದ್ಯಾರ್ಥಿ ಒಂದು ಒಳ್ಳೆಯ ಕೆಲಸ ಮಾಡಲಿ, ಮುಂದೆ ಹೋಗಿ ಕಲಿತು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನನ್ನ ಮಾತನ್ನು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತರೆ, ಜನಶಿಕ್ಷಣ ಟ್ರಸ್ಟ್ ಮಾದರಿಯ ಗ್ರಾಮ ಅಭಿಯಾನ ಮೂಲಕ ಮಹಿಳಾ ಸಬಲೀಕರಣ ಪೂರಕವಾಗಿ ಹೊಲಿಗೆ ಯಂತ್ರವನ್ನು ನೀಡಿದ ಇನ್ನು ಮುಂದೆ ನಾವು ಮಾತಾಡಬೇಕಾದ್ರೆ ನಿಮಗೆ ಅಭಿನಂದನೆಗಳು. ಪಾತ್ರ ಸರ್. ಹಣ ಒಟ್ಟು ಎಲ್ಲರಿಗೂ ಧನ್ಯವಾದಗಳು. ಇದು ನನಗೆ ಕಲೀಲಿಕ್ಕೆ ತುಂಬ ಸ್ಫೂರ್ತಿ. ಹಣ ಇನ್ನು ಮುಂದೆ ಕಲಿತು ಕೆಲವು ವಿದ್ಯಾರ್ಥಿಗಳು ನಾನು ಸಹಾಯ ಮಾಡುವ ಕನಸು. ನಾನು ಶ್ರೀನಿವಾಸ್ ಕಾಲೇಜಲ್ಲಿ D.Pharm ಕೋರ್ಸ್ ಮಾಡ್ತಿದ್ದೆ.
ಎಷ್ಟು ವರ್ಷ? ಇದು 2 ವರ್ಷ. ಮುಂದೆ ಆದರೆ B.Pharm ಮಾಡುವಂತಿದೆ ಅಂಬಿಷನ್. ಹುಡುಗಿ ಅಕ್ಲು ಇಲ್ಲಾದ ಆಡ ಅಪ್ಪಲ ಅಪ್ಪಲ ಕುಳಿಗೆ ಸಬೋಕ್ ಮದಾಲ ಇಜ್ಜಿ ಕೊಂಡು ಆಲ ಆಡ ಮಗಲು ಕೈ ಕರ ತಪ್ಪದೆಲ್ಲ ಕಟ್ಟದ ಕೈ ಕಟ್ಟಾದ ಬಾರಿ ಒಂಜಿ 2 ವರ್ಷ ಅಗ್ಲ ಕೆಲಸ ಅಂತ ಬಾರಿ ಬಂದು ನಡೀತೀವಿ ಅವಾಗ ನಮ್ಮ ನೆನಗರಟ ಬರ ಪೂರ ಸಹಾಯ ಅಂತ ಅಗ್ಲಿ ದುಡ್ಡು ಬರ ಒಟ್ಟು ಅಂತದ್ದು ಕೊಡ್ತಿರ್ತಾರೆ ಮಾಡ್ತಿರಲಿಲ್ಲ ಅಂಚೆ ಬೇಲ ವರ್ಷ ಶಾಲೆಗೆ ಓದು ಅವರು ಇದು ಇನ್ನ ದೇವಸ್ಥಾನ ಪೂರ B.Pharm ಮಾಡ್ಕೊಡೋದು ಆಸೆ ಇತ್ತು ಅಕ್ಲು ಪೂರ ಮುಲ್ಬತ್ತಕ್ಕೆ ಏನಕ್ಕೆ ದುಡ್ಡು ಜಾಸ್ತಿ 5,000 ಹಾಕೊಂಡು ಕಟ್ಟ್ಯಾರ ಉತ್ತ ಲಾಸ್ಟ್ಗೆ ಅವ್ರು ಉಂತ ಮಂದಿ ಬಿಡವತ್ತೆ ಆ ಬರಿ ಅವ್ರು ನಮ್ಗೆ ತಪ್ಪ ಲಾಸ್ಟ್ಗೆ ಮಾತ್ರ ಅಲ್ಲ ಒಟ್ಟು ಮಾಡಿದ್ದು 20,000 ಬರೀ ಅಂಚತ್ತು ಎಂಕಲ್ಲ ಬರ್ತದವರು ಕುಂತೂರು ಹೊಡ್ತವ್ರು ಇಬ್ರಾಹಿಂ ಆ ಕಡೆ ಹೊಟ್ಟೆ ಕೆಲಸ ಹೋಗಿ ನಾನು ಟೈಮ್ ಒಂದೇ ನಿಂಚೆ ಜಾಟಿಗೆ ಆ ಡ್ಯೂಟಿ ಕಾತ ನೋಡಿ ಕೋಲೆ ಹೋಗೋದು ಅದು ಅಂಚೆ ಯಾನ ಬರೆಯಾಗುತ್ತೆ ಏನಪ್ಪ ನಮ್ಮದಾಗ ಎಜುಕೇಶನ್ ಐತಿ ಪೇಟೆ ಬರ್ತಾರೆ ಗೊತ್ತಿಲ್ಲ ಅಂಚೆ ಯಾನ್ ಹುಡುಗಲ್ಲ ಎತ್ತ ಬರ್ತದೆ ಅಂಚೆ ಊರ ಹೋಗಿ ಹೊಂಡಿ ಅಂಚೆ ಎಲ್ಲ ಎತ್ತ ಬರ್ತದೆ ಬೇಡ ಮಾತಿರ್ತು ಆರೆ ನಾಡೆ ಕಡೆ ಕುಡಿಯ ಕಾಲೇಜ್ ಕಡೆ ಕೂತಲ್ಲ ಅಲ್ಲಾರು ಎಕ್ಲತ ತೀರ್ನ ಹೆಲ್ಪ್ ಹಾಕೋದು ಚಂದ್ರಶೇಖರ್ ಅಜಯ್ ಸರ್ ಉಂಟೇರು ಎಂಕಲ ಹೆಲ್ಪ್ ಹಾಕಿ ಉಂಟೇರು ಶಾಲೆಗೆ ಬಾಲ್ಯ ಉಂಟೇರು ಅಂಚೆ ಬಸ್ ಬೇರೆ ಚಂದ್ರಶೇಖರ್ ಇಂಥ ಕಾರ್ಯಕ್ರಮ ಉಂಟು ಇಲ್ಲಿ ಬಲ್ಯ ಬರೋದು ಮಾಡ್ತೇವೆ ಅಂಚೆ ಎಲ್ಲ ಬೇಗ ಹುಡುಗಲ್ಲ ಎತ್ತವತ್ತು ದಾನಿ ರಜೆ ಕೊಡೋದು ಹುಡುಗ ಕೊಂಜಿ ದುಂಬುದ ಭಾಳ ಎಡ್ಡೆ ಅವ್ರನ್ನ ಒಂದು ನಿಲೆಗಳಂತೇಳಿ ಮಾತ್ರ ಧನ್ಯವಾದ. ಇತ್ತೀಚೆಗೆ ಪುತ್ತೂರಲ್ಲಿ ತಾಯಿ ಕ್ಯಾನ್ಸರ್ ಇಂದ ತೀರ್ಕೊಂಡ್ರು, ಗಂಡ ಅದು ನೋಡಿ ಸುಸೈಡ್ ಮಾಡ್ಕೊಂಡ್ರು, 2 ಹೆಣ್ಮಕ್ಳೇ ದಿಕ್ಕಿಲ್ಲ, ಒಬ್ಬ ನರ್ಸಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಬಂತು, ನಾವೊಂದು ಚಿಕ್ಕ ಪತ್ರವನ್ನು ರಮೇಶ್ ಸರಿ ಕೊಟ್ಟು 10,000 ರೂಪಾಯಿ ಅವರದ್ದು ವಿತರಣೆ ಮಾಡಿದ್ದು ಲ್ಯಾನ್ಸ್ ಕಾರ್ಯಕ್ರಮದಲ್ಲಿ. ಸಕಲೇಶ್ಪುರದ ಯಾರೋ ಒಬ್ಬರು ವ್ಯಕ್ತಿ ಅವರ ಸಂಘದವರು ಬಂದಿದ್ದರು. ಇವತ್ತು ಮೇಯರ್ ಮಾಡಿದಾಗಿ ಸ್ಥಳದಲ್ಲಿ ಅವರು 5,000 ರೂಪಾಯಿ ಕೊಟ್ಟರು. ಇದು ಪುತ್ತೂರದ ಅದು ತುಂಬ ಇಂಥದ್ದು ಬರ್ತಾ ಉಂಟು, ಬರಲಿ ತೊಂದರೆ ಇಲ್ಲ, ನಮ್ಮ ಇಡೀ ಜಗತ್ತೇ ಒಂದು ಅಂತ ಹೇಳಿದ್ದಾರೆ. ಪುತ್ತೂರಲ್ಲಿ ಒಂದು ಗ್ರಾಮ ಮಾದರಿ ಗ್ರಾಮ ಉಂಟು. ನಮ್ಮ ತಂಡ ಇದೆ, ಇದೊಂದು ವಿಶೇಷವಾದ ಕಾರ್ಯಕ್ರಮ, ಏಕತೆ ಕಾರ್ಯಕ್ರಮ. ನಾವು ಇಲ್ಲಿದ್ದವರು ವಣಸೆಗೆ ಹೋಗಬೇಕು, ಬಣ್ಣೂರಿಗೆ ಹೋಗಬೇಕು, ಇದು ನಾವು ಯಾವುದೇ ನಮ್ಮ ಉಂಟಲ್ಲ, ಒಟ್ಟು ಸೇರಿ ಒಂದು ವಿಶೇಷ ಪ್ರಯತ್ನ ಮಾಡುವ, ಇದಕ್ಕೆ ದೊಡ್ಡ ಶಕ್ತಿ ಬರ್ತದೆ ಅಂತ ನನ್ನದು ನಂಬಿಕೆ. ನೋಡಿ ಇಲ್ಲಿ ಬೃಂದ ಇದ್ದಾರೆ, ನಾನು ಕೂಡ ಯಾರಿಗೊಂದು ಮೆಷಿನ್ಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ರು. ನಾನು ಹೇಳಿದೆ ಸಹಾಯ ಮಾಡೋ ಮನಸ್ಸಿರಲಿ, ಖಂಡಿತ ಮುಂದೆ ಬೇಕಾಗ್ತದೆ ಅಂತ. ಅವ್ರು ಮಾಡ್ತಾರೆ ಮುಂದೆ. ಈಗ ನಾವು ಸಂತೋಷ ಹೇಳಿದಾಗೆ 2 ಲಕ್ಷ ರೂಪಾಯಿ ನಾವು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಕಳೆದ 15 ವರ್ಷಗಳಿಂದ ತರಬೇತಿ ಪಡೆದ ತುಂಬ ಮಂದಿ ಇದ್ದಾರೆ. ಸಚಿನ್ ಅವರೇ ಪ್ರಜ್ಞೆಯಿಂದ ತರಬೇತಿ ಪಡೆದವರಿದ್ದಾರೆ. ಕೊಡುವ ಮ್ಯಾಕ್ಸಿಮಮ್ ಕೊಟ್ಬಿಟ್ಟು ಮಾನ್ಯ ತಾವಿದ್ದೀರಿ ಅಧ್ಯಕ್ಷರು ಒಂದು ರೆಡಿಮೇಡ್ ಗವರ್ಮೆಂಟ್ ಫ್ಯಾಕ್ಟ್ರಿ ಮಾಡುವ, 10 ಎಕರೆ ಜಾಗ ಉಂಟು ಚಂದ್ರಸನ, ಅದೊಂದು ಚಿಂತನೆ ಮಾಡುವ. ಒಂದು 50 ಮಂದಿಗೆ ಬಟ್ಟೆ ತಯಾರು ಮಾಡಲಿಕ್ಕೆ ಬಾಳೆ ಕೇಂದ್ರ ಸ್ಥಾನ ಆಗಲಿ. ಮೇಡಮ್ ನಿಮ್ಮ 2 ಮಾತು ಹೇಳಿ. ಬಂದಿರುವಂಥ ಎಲ್ಲರಿಗೂ ವಂದನೆಗಳು. ಈ ಜನಶಿಕ್ಷಣ ಕೇಂದ್ರ ಅಂದ್ರೆ ಇವತ್ತು ಚಿತ್ತಾರ ಬಲಗದ ಕಾರ್ಯಕ್ರಮ. ಆದ್ರೂ ಜನಶಿಕ್ಷಣ ಕೇಂದ್ರ ಅಂತ ಇದು ಇಲ್ಲದಿದ್ರೆ ಚಿತ್ತಾರ ಬಲಗಕ್ಕೆ ನಾವು ಬರ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ಈ ಜನಶಿಕ್ಷಣ ಕೇಂದ್ರಕ್ಕೆ ನಾನು ಇವಾಗ ಬಂದು ಸೇರಿಕೊಳ್ಳೋದು ನಾನು 1 ವರ್ಷ ಆಗ್ತದಷ್ಟೇ. ಇದಕ್ಕಿಂತ ಮುಂಚೆ ನಾನು ಇಲ್ಲಿಗೆ ಬಂದವರಲ್ಲ. ಹಾಗೆ ನಾನು ಕೂಡ ಬಂದದ್ದು, ನಾನು ಒಂದು ಕಷ್ಟದಲ್ಲಿ ಇದ್ದೇನೆ ಅಂತ ಬಂದು ಏನಾದ್ರೂ ಸಹಾಯ ಮಾಡಬಹುದಾ ಅಂತ ನಾನು ಕೇಳಲಿಕ್ಕೆ ಬಂದವರು. ನಾನು ಅದೇ ಬಂದದ್ದೇ ತಕ್ಷಣ ಅದರಿಂದ ಮತ್ತೆ ನನ್ನ ಲೈಫೇ ಚೇಂಜ್ ಆದಾಗೆ ಆಗಿದೆ. ಅಂದ್ರೆ ನನ್ನ ಪ್ರತಿಯೊಂದು ಕೆಲಸ ಆಗ್ಲಿ, ನಾನು ಮಾತಾಡೋದಾಗ್ಲಿ, ಹೋಗುದಾಗ್ಲಿ, ನಮ್ಮ ಮನೆಗೆ ಪ್ರತಿಯೊಂದು ಇಲ್ಲಿರುವಂತ ಅಧಿಕಾರಿಗಳು ಬಂದಿದ್ದಾರೆ, ಶಾಸಕರು ಎಲ್ಲ ಪ್ರತಿಯೊಬ್ರು ಬಂದ್ರು. ಅದಕ್ಕೆಲ್ಲ ಕಾರಣ ಈ ನಮ್ಮ ಜನಶಿಕ್ಷಣ ಕೇಂದ್ರ ನಮ್ಮ ಊರಿಗೇನೆ ಒಂದು ಕೇಂದ್ರ ಬಿಂದು ಅಂತಲೇ ನನ್ನೊಂದು ಅನಿಸಿಕೆ. ಇದು ಈಗ ನಮ್ಮ ಗ್ರಾಮಕ್ಕೆ ಆಗಿದೆ, ಇದು ದೇಶಕ್ಕೇನೆ ನನಗೆ ಒಂದು ಹೆಸರು ತರುವಂತದ್ದು. ಜನಶಿಕ್ಷಣ ಕೇಂದ್ರವನ್ನು ಗುರುತಿಸುವಂತೆ ಆಗ್ಬೇಕು ಅಂತಲೇ ನನ್ನೊಂದು ಆಸೆ ನನಗೆ. ಹಾಗೆ ಇನ್ನಷ್ಟು ಇವರೊಟ್ಟಿಗೆ ಸೇರಿಕೊಂಡು ಏನಾದ್ರೂ ಒಂದು ಕೆಲಸ ಮಾಡುವ, ಇವರೊಟ್ಟಿಗೆ ಸ್ಪಂದಿಸಬೇಕು ಅಂತ ನಾನು ನೆನೆಸಿಕೊಳ್ತಿದ್ದೇನೆ.
ಹಾಗೆ ಈ ಟೈಲರಿಂಗ್ ನಾನು ಸಾಧಾರಣ 20 ವರ್ಷದಿಂದ ಟೈಲರಿಂಗ್ ಮಾಡ್ತಾ ಇದ್ದೇನೆ. ಆ ಟೈಲರಿಂಗ್ ಮಾಡುವಾಗ ಎಷ್ಟು ಕಷ್ಟ ಉಂಟು ಹಾಗೆ ಅದೆಲ್ಲ ನಾನು ಅನುಭವಿಸಿದ್ದೇನೆ. ಎಷ್ಟು ಕಷ್ಟ ಬರ್ತಿದೆ ಅಂತ ನೋಡಿದವರೇ ಇಲ್ಲಿ ಇದ್ದಾರೆ. ಒಂದು ಮಕ್ಕಳನ್ನು ಕರ್ಕೊಂಡು ಹೋಗುದು ಬರುದು, ಅದೆಲ್ಲ ಕಷ್ಟ ಎಲ್ಲ ಈಗ ದೂರ ಆಗಿದೆ. ಈಗ ನಮ್ಮ ಮನೆಗೆ ಸ್ವಂತವಾಗಿ ದುಡಿತಿದ್ದೇನೆ. ಅದರೊಟ್ಟಿಗೆ ನನಗೆ ಅಂದ್ರೆ ಸ್ವಂತ ನಾನು ಇಷ್ಟೊಳಗೆ ಬಾಡಿಗೆಯಲ್ಲಿ ದುಡಿತಾ ಇದ್ದೆ. ಈಗ ನನಗೆ ನನ್ನ ಮನೆಗೆ ನಾನು ಬಾಡಿಗೆ ತಗೊಳ್ಳುವಂತ ಮಟ್ಟಿಗೆ ನಾನು ಬಂದಿದ್ದೇನೆ. ಇದಕ್ಕೆ ಬರ್ಲಿಕ್ಕೆ ಕಾರಣ ಈ ಜನಶಿಕ್ಷಣ ಕೇಂದ್ರ. ಹಾಗೆ ನನಗೆ ತುಂಬಾ ಈ ಕೊರೋನಾ ಟೈಮಲ್ಲಿ ಆಗ್ಲಿ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೆ ಈಗ ಇವತ್ತು ಈ ಮಿಷನ್ ಕೊಟ್ಟಿದ್ದಾರೆ. ಈ ಮಿಷನ್ ಕೊಟ್ಟದೀಗ ತುಂಬಾ ಅವರ ಜೀವನಕ್ಕೆ ಉಪಯೋಗ ಆಗ್ತದೆ. ಇದು ಒಳ್ಳೆಯ ರೀತಿಯಿಂದ ಅವರು ನಡೆಸಿಕೊಂಡು ಹೋಗ್ಲಿ. ಹಾಗೆ ಸ್ವಂತ ಉದ್ಯೋಗ ನಡೆಸಿ ಒಂದು ದೊಡ್ಡ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಈಗ ಕೆಲಸ ಮಾಡುವಂತಾಗ್ಲಿ. ಹಾಗೆ ಮೊನ್ನೀಗ ಇದರಲ್ಲಿ ಸೇರಿದವರು 3 ಜನ ಹಾಸನಕ್ಕೆ ಕಲಿಸಿದ್ದಾರೆ. ಹಾಗೆ ಇಲ್ಲಿ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವ್ರು ಬಿಟ್ಟು ಹಾಕುವಂತ ಕೇಂದ್ರ ಅಲ್ಲ ಇದು. ಹಾಗೆ ನಾನು ಈಗ ಮೊನ್ನೆ ನನ್ನಷ್ಟಕ್ಕಿದ್ದೆ. ಹಾಗೆ ನನಗೆ ಒಬ್ರು ಪರಿಚಯದವರು ಬಂದ್ರು, ಅವ್ರು ಟೀಚರ್. ಸೀದಾ ಬಂದ್ರು, ನೀವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೋಗ್ತಿದ್ದೀರಲ್ಲ, ಅದು ಏನು ಅಂತ ಕೇಳಿದ್ರು. ಅದು ಕಾಂಗ್ರೆಸ್ನವರೊಟ್ಟಿಗೆ ಹೋಗ್ತಾ ಇದ್ದೀರಲ್ಲ, ಪ್ರತಿಯೊಂದಲ್ಲ ಅವರು ಸೇವಾ ಸರ್ ಅವರೆಲ್ಲ ಇರ್ತಾರೆ, ಪ್ರತಿಯೊಂದು ಮೀಟಿಂಗ್ ಅಲ್ಲಿ ಇರ್ತಾರೆ, ಅದು ಎಂತದ್ದು ಅಂತ ಕೇಳಿದ್ರು. ಇಲ್ಲೇ ಲೋಕಲ್ ನವರಿಗೆ ಗೊತ್ತುಂಟು ನಮ್ಮ ಕೇಂದ್ರ ಅಂತ ಗೊತ್ತು. ಆದ್ರೂ ಅವರ ಬಾಯಿಗೆ ಹೆಸರು ಬರಲಿ ಏನು ಅಂತೆಲ್ಲ ಅವರ ಬಾಯಿಂದ ಹೆಸರಿಗೆ ಬಿಡಿಸಿದೆ. ಏನು ಅಂತ ಅದು ವಾಪಸ್ ಇಲ್ಲಿ ಕೇಂದ್ರ ಅಂತ ಉಂಟಲ್ಲ, ಹೌದು. ಈಗ ನಿನಗೆ ಏನು ಆಗ್ಬೇಕು ನಿನಗೆ ಅಂದ್ರೆ ನಮ್ಮ ಕೇಂದ್ರ ಅಂತ ಹೇಳಿದ್ರೆ ಜಾತಿ ಮತ ಭೇದ ಯಾವುದೂ ಇಲ್ಲ. ನಿನಗೆ ಏನ್ ಆಗ್ಬೇಕು, ನಿನಗೆ ಏನೋ ಕಷ್ಟ ಇದ್ರೆ ಹೇಳು, ನಮ್ಮ ಬಲಗದಲ್ಲಿ ನಾವು ಸಹಾಯ ಮಾಡ್ತೇವೆ ಅಂತ ನಾನು ಧೈರ್ಯದಿಂದ ಹೇಳಿದ್ದೇನೆ. ನನಗೆ ಮತ್ತೆ ಅವ್ರು ಮಾತಾಡ್ಲಿಲ್ಲ. ಅವರಂದ್ರೆ ಟೀಚರ್ ಆಗಿ ಇದ್ದು ಈ ತರ ನನಗೆ ಪ್ರಶ್ನಿಸುವುದು ನನಗೆ ಸರಿ ಕಾಣಲಿಲ್ಲ. ಅಂದ್ರೆ ನಮ್ಗೆ ಯಾವ ಪಾರ್ಟಿ ಪಕ್ಷ ಅಂತ ನಾನು ಓದಲು ಅಲ್ಲ, ನಾನು ಹೋಗುದೂ ಇಲ್ಲ. ಹಾಗೆ ನನಗೆ ತುಂಬಾ ಬೇಸರ ಆಯ್ತು. ಅದರಿಂದ ಮತ್ತೆ ನನ್ನ ವಿಷಯಕ್ಕೆ ಬರಲಿಲ್ಲ. ಯಾವ ಕಾರ್ಯಕ್ರಮದ ಬಗ್ಗೆ ಮಾತಾಡಲೂ ಇಲ್ಲ. ಹಾಗೆ ನಾನು ಜನಶಿಕ್ಷಣ ಕೇಂದ್ರದಿಂದ ತುಂಬಾ ಮುಂದುವರೆದಿದ್ದೇನೆ. ಹಾಗೆ ಇನ್ನೂ ನಾನು ಇದರಲ್ಲಿ ಇವರೊಟ್ಟಿಗೆ ಸೇರಿ ಮುಂದೆ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇದ್ದೇನೆ. ಹಾಗೆ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಮಾದಿರೆ ಗ್ರಾಮದ ಕಲ್ಪನೆ ಅದಕ್ಕೆ ನಿದರ್ಶನ ಇವರೇ. ಸಬಲೀಕರಣ ಆಗಿದೆ, ಸುಸ್ಥಿರ ಅಭಿವೃದ್ಧಿ ಆಗಿದೆ. ನೀವು ಅವರ ಮನೆಗೆ ಹೋಗಿದ್ರೆ ಈ ಸೌರ ವಿದ್ಯುತ್ತರೆಲ್ಲ ಬೆಳಕು, ಹೊಲಿಗೆ ಮೆಷಿನ್ಗೆ ಯಂತ್ರ, ಶುಗರ್ ಜ್ಯೂಸ್ ಯಂತ್ರ, ಮತ್ತೆ ಒಂದು ಬಾವಿ ಮಾಡಿಕೊಂಡಿದ್ದಾರೆ, ಎಲ್ಲ ಇದ್ದಾರೆ. ನಾನು ಇಲ್ಲಿ ನಮ್ಮ ಅಧ್ಯಕ್ಷರಿದ್ದೀವಿ, ತಾಲೂಕಿನ ಅಧ್ಯಕ್ಷರು. ಒಂದು ನಮ್ಮ ಬಾಳೆಪುಣಿಯವರಿಗೆ ಮಾತ್ರ ಅಲ್ಲ, ಒಂದು ಕೆಲಸ ಆಗ್ಬೇಕಾಗಿತ್ತು. ಮನೆಯ ಒಳಗೆ ಅಥವಾ ಹೊರಗಡೆ ಏನೋ ಚಿಕ್ಕೊಂದು ಜೀವನೋಪಾಯಕ್ಕೆ ಏನೋ ಒಂದು ವೃತ್ತಿ ಮಾಡ್ತಾರೆ. ಆ ವೃತ್ತಿ ಮಾಡುವವರಿಗೆ ಈಗ ಪರವಾನಗಿ ತೆಗೆದುಕೊಳ್ಳುವ ಸಮಸ್ಯೆ ಉಂಟು. ನಾವೀಗ PDOಗೆ ಮಾತಾಡಿ ಆಯ್ತು, CO ಜೊತೆಗೆ ಮಾತಾಡಿ ಆಯ್ತು. ಸ್ವಲ್ಪ ಕಷ್ಟ ಉಂಟು ಅದನ್ನು. ಅದು ವ್ಯಾಪಾರವಾಗಿ ಮಾಡಬೇಕಾ ಅಥವಾ ಜೀವನೋಪಯೋಗ ಮಾಡಬೇಕಾ ಎಂಥದ್ದು ಉಂಟು. ಇದರ ಬಗ್ಗೆ ಗ್ರಾಮ ಪಂಚಾಯತ್ನವರು, ತಾಲೂಕ್ ಪಂಚಾಯತ್ನವರೆಲ್ಲ ಚರ್ಚೆ ಮಾಡಿ ಇವರದ್ದು ಕೂಡ ಇವರಿಗೆ ಅನುಮತಿ ಇಲ್ಲ. ನಾನು ಹೇಳುವಂಥದ್ದು, ಮನೆಯಲ್ಲಿ ಏನಾದರೂ ವ್ಯವಹಾರ ಮಾಡುವಂಥವರಿಗೆ ಸುಲಭದಲ್ಲಿ ಒಂದು ಪರವಾನಗಿ ಸಿಗುವ ಹಾಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟಾ, ಅಥವಾ ಅದನ್ನು ವಾಣಿಜ್ಯ ರೀತಿಯಲ್ಲಿ ಮಾಡುವುದು ಕೂಡ ಅದನ್ನು ಕೂಡ ಆದಷ್ಟು ಬೇಗ ಈ ಜನರಿಗೆ ಸಿಗುವಾಗೆ ಮಾಡಿದರೆ ಅವರಿಗೆ ವಿದ್ಯುತ್ ಸಂಪರ್ಕ ಮಾಡಿಕೊಳ್ಳಿಕ್ಕೆ, ಸಾಲ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶ ಉಂಟು. ಇದರ ಬಗ್ಗೆ ನೀವು ಚರ್ಚೆ ಮಾಡಲೇಬೇಕು. ಶಾಸಕರು, ಸಚಿವರು ಚರ್ಚೆ ಮಾಡಿ ಒಂದು ಪರಿಹಾರ ಕಂಡುಕೊಳ್ಳಿ ಅಂತ ಹೇಳುವಂತಹದ್ದು. ಇವರು ಸ್ವಯಂ ಅಭಿವೃದ್ಧಿ ಆಗಿದೆ, ಸಮಾಜ ಅಭಿವೃದ್ಧಿಗೆ ತೊಡಗಿಕೊಳ್ಳುವುದು ಬಹಳ ಮುಖ್ಯ. ಜನಶಿಕ್ಷಣ ಕೇಂದ್ರ ನಮ್ಮದಲ್ಲ, ಅದು ಜನರು ನಡೆಸುವ ಕೇಂದ್ರ. ಅದು ಈ ಹಳ್ಳಿ ಮಾತ್ರ ಅಲ್ಲ, ಈ ಹಳ್ಳಿ, ಜಿಲ್ಲೆ, ತಾಲೂಕು ಎಲ್ಲ ಅದಕ್ಕೆ ಬೆಂಬಲ ಕೊಡುವಂತದ್ದು. ಈಗ ಒಬ್ಬರು ವ್ಯಕ್ತಿ ಕೊನೆಯ ಮಾತನಾಡುವುದು, ಕೊನೆಯ ಮಾತು ಇಸ್ಮಾಯಿಲ್ ಕಾಣ್ತದೆ. ದಯವಿಟ್ಟು ಬನ್ನಿ ಇಸ್ಮಾಯಿಲ್ ಮಾತಾದ ಮೇಲೆ ನಾವು 2 ನಿಮಿಷ ಮೌನ ಪ್ರಾರ್ಥನೆ ಮಾಡುವ ಅಂತ ಒಂದು ನಿಮ್ಮ ಹತ್ರ ಕೋರುವುದು. ಯಾರಂದ್ರೆ ಈ ಪ್ರಜ್ಞಾ ಸಲಹಾ ಕೇಂದ್ರ ಮುಂದೆ ಅಲ್ಲಿ ITI ಆಗುತ್ತೆ. ಅದಕ್ಕೆ ಒಂದು ಜರ್ಮನಿಯ ಒಬ್ಬರು ಮಹಿಳೆ ಕಟ್ಟಡಕ್ಕೆ ಸಹಾಯ ಕೊಡ್ತಿದ್ದು. ಆ ಮಹಿಳೆ ಕ್ಯಾನ್ಸರ್ ಆಗಿತ್ತು. ಅನಿರೀಕ್ಷಿತವಾಗಿ ನಾವು ಈ ಸಲ ಮಂಗಳೂರಲ್ಲಿ ಭೇಟಿ ಮಾಡಿದ್ದು. ಕ್ಯಾನ್ಸರ್ ಅಲ್ಲಿ ನರಳುತ್ತಾ ಇದ್ರು. ಇವತ್ತು ಬೆಳಿಗ್ಗೆ ಅವರು ತೀರ್ಕೊಂಡ್ರಂತೆ. ಅವ್ರು ದೊಡ್ಡ ಸಮಾಜ ಕಾರ್ಯಕರ್ತೆ. ನಾವು ಕೊನೆಗೆ ಒಂದು ಸ್ಮರಣೆ ಮಾಡಬೇಕು. ಯಾಕೆಂದ್ರೆ ನಮ್ಮ ಇಡೀ ಜಗತ್ತೇ ನಮ್ಮದು, ವಿಶ್ವ. ಹಿಟ್ಲರ್ ಆಯ್ಕೊಂಡು ಮತ್ತೆ ಫೋನ್ ಮಾಡಿ ನನಗೆ, ನಾನು ತೆಗೆದುಕೊಳ್ಳಿಲ್ಲ. ನಾನು ಅಲ್ಲಿ VDC ಮಾಡುವಂತ ಇತ್ತು ಅದನ್ನು. ಆದರೆ ಅಲ್ಲಿಗಿಂತಲೂ ಅವರು ಇಡೀ ವಿಶ್ವದಲ್ಲಿ ಬೇರೆ ಬೇರೆ ಕಡೆ ಸೇವೆ ಮಾಡುವಂತ ಒಂದು ಮಹಿಳೆಗೆ ಒಂದು ಮೌನ ಪ್ರಾರ್ಥನೆ ಮಾಡುವುದು ನಮಗೆ ಒಳ್ಳೆಯದು ಅಂತ ಅನಿಸ್ತದೆ. ತಮ್ಮ ಒಪ್ಪಿಗೆ ಇರಬಹುದು. ಕೊನೆಗೆ ನಾವು ಧನ್ಯವಾದಕ್ಕೆ ಮೊದಲು ಕಾರ್ಯ ಬಗ್ಗೆ ಏನಂದ್ರೆ, ನೀವು ಮದುವೆ ಆಗಲಿಲ್ಲ, ನಾ ಮದುವೆಗೆ ಆಗಿದೆ. ಏನಂದ್ರೆ ನಿಮ್ಮ ಜೊತೆಯಲ್ಲಿ ಸೇರಿ ಆಗಿಬಿಟ್ಟಿದೆ. ಏನಂದ್ರೆ ನಿಮ್ಮ ಜೊತೆಯಲ್ಲಿ ಇರ್ತಾ
ಫಂಕ್ಷನ್ ಎಲ್ಲ ನೋಡುವಾಗ ನನ್ನ ಮದುವೆಗೆ ಆಗಿದೆ, ಟೈಮ್ ಇಲ್ಲ ಇವಾಗ. ನಿಮ್ಮ ಜೊತೆ ಮಾಡ್ತಾ ಇದ್ದೆ, ಮದುವೆ ಆಗಲಿಲ್ಲ. ಆದ್ರೆ ಎಲ್ಲ ಜಾಗಕ್ಕೆ ಮುಟ್ಟುತ್ತಾರೆ, ಎಲ್ಲ ಜಾಗದಲ್ಲಿ ಇರ್ತಾರೆ. ಹೇಗಂತ ನನಗೆ ಅನಿಸುತ್ತೆ, ಏನಂದ್ರೆ ಇದು ನನಗೇನೆ ಟೈಮ್ ಇಲ್ಲ. ಟೈಮ್ ಇಲ್ಲದ್ರೂ ನಾವು ಇವ್ರ ಜೊತೆಯಲ್ಲಿ ಸೇರಿಕೊಂಡು ಬರ್ತಾ ಇದ್ದೇನೆ. ಆದ್ರೆ ಒಂದು ಕೆಲಸ ಒಳ್ಳೆಯದು. ಆದ್ರೆ ಏನಂದ್ರೆ ಈ ಮಿಷನ್ ಕೊಟ್ಟಿದ್ದಾರೆ, ಎಲ್ಲರೂ ಉಪಯೋಗ ಮಾಡ್ಬೇಕು. ಏನಂದ್ರೆ ಮೂಲೆಯಲ್ಲಿ ಇಡಬಾರದು. ಏನಂದ್ರೆ ಅವ್ರ ಮಾಸ್ಕ, ಅವರ ಬಟ್ಟೆ ಚೀಲನ, ಇನ್ನು ಪ್ಲಾಸ್ಟಿಕ್ ಚೀಲ ಇದೆಯಂಗೆ ಯಾರು ಇಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡೋದು. ಎಲ್ಲ ಅಂಗಡಿಯಲ್ಲಿ ಬಟ್ಟೆ ಚೀಲ, ಎಲ್ಲ ಅಂಗಡಿಯಲ್ಲಿ ನೀವು ಮಿಷನ್ ತಗೊಂಡು ಹೋದ್ರಲ್ಲ, ಹೋಗಿ ಇವತ್ತೇ ಸ್ಟಾರ್ಟ್ ಮಾಡಬೇಕು. ಮಾಸ್ಕು ಮತ್ತೆ ಬಟ್ಟೆ ಚೀಲ ಅದನ್ನು ಸೇಲ್ ಮಾಡೋದು ನನ್ನ ಕೆಲಸ. ನೀವು ಎಷ್ಟಿದ್ರೂ ನೀವು ಮಾಡಿಕೊಳ್ಳಿ, ಸೇಲ್ ಮಾಡೋದು ನಾನು ಮಾಡ್ತೇನೆ. ಎಲ್ಲ ನಮ್ಮ ಬಾಲಪಡಿ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಕಾಣಬಾರದು, ಇನ್ನು ಬಟ್ಟೆ ಚೀಲನೇ ನೋಡ್ಬೇಕು ನಾವು ಅಂತ ಹೇಳಿ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೇನೆ. ಮದುವೆ ಅಲ್ಲ, ಇದು ಒಂದು ಕೆಲಸ ಬಾಕಿ ಇರುವುದು. ನಾನು ಮಿಸ್ರೇಟ್ ಕೊಟ್ಟಿದ್ದೇನೆ, ನಿಮಗೆ ಸಂತೋಷ ಆಗುವಂತದ್ದು. ಮಿಸ್ರೇಟ್ಗೆ ಹೇಳಿದ್ದೇನೆ ವಿಷಯ. ಅವರ ತಾಯಿ ಹೆಸರೆಂತ? ಜನಿಲ. ತಾಯಿಗೆ ಸ್ಟಿಚಿಂಗ್ ಕಲಿಸಬೇಕು ಅಂತ, ತಾಯಿ ಕೂಡ ಇಲ್ಲಿಗೆ ಒಂದ್ಸಲ ಬರಬೇಕು ಅಂತ. ನಿಮ್ಮ ತಾಯಿ ಸ್ಟಿಚಿಂಗ್ ಸ್ವಲ್ಪ ಕಲಿತ್ಬಿಟ್ಟು ಅವರು ಇಲ್ಲಿಗೆ ಮೀಟಿಂಗ್ ಬಂದ್ಬಿಟ್ರೆ ಸಂಪೂರ್ಣ ಇವರೊಂದು ಮಹಾ ಸಾಧನೆ ಆಗ್ತದೆ. ಇಸ್ಮಾಯಿಲ್ ಅವರದ್ದು ಅದಾಗ್ತದೆ. ನಾನು ಮಿಸ್ ಇದೆ. ಮತ್ತೆ ಅವರು ಇನ್ನೊಬ್ರು ಇದ್ದಾರೆ, ಅವರ ಹೆಸರೆಂತ? ನಿಮ್ಮೊಟ್ಟಿಗೆ ಬಂದವರು ಇಬ್ಬರು, ಅವ್ರ ಹೆಸರೆಂತ? ಜೋರಲ್ಲ, ರಶೀದಾ. ಅವರ ಫ್ರೆಂಡ್, ಅವರಿಗೆ ಒಂದು ಮಿಷನ್ ಬೇಕಂತೆ. ಅವರಿಗೆ ಬೇಡಿಕೆ ಬಂದಿದೆ, ಮುಂದೆ ನೋಡುವ. ಅವರಿಬ್ಬರ ನಿಮಗೆ ಕೊಡ್ಲಿಕ್ಕೆ ಉಂಟು. ಧನ್ಯವಾದ ಇಸ್ಮಾಯಿಲ್ ಅವರ. ಇನ್ನೊಂದು ವಿಶೇಷ, ಸ್ವರ್ಣಧಾರ ಕೊಂಡೊಂದು ಕೋಳಿದ್ದು ಒಂದು ವ್ಯವಹಾರ ಶುರುವಾಗಿದೆ. ಇನ್ನು ಮುಂದೆ ಕೋಳಿ ಬೇಕಾದವರು ಇಸ್ಮಾಯಿಲ್ಗೆ ಸಂಪರ್ಕ ಮಾಡಿ, ಅಲ್ಲಿಂದ ನಿಮಗೆ ಕೋಳಿ ಸಿಗ್ತದೆ. ವರ್ಷಕ್ಕೆ 200 ಮೊಟ್ಟೆ ಇಡುವಂತಹದ್ದು ಬಹಳ ದೊಡ್ಡದುಂಟು. ನಾವು ಬಾಳೆಪಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿ ಮನೆಯಲ್ಲಿ ಕೋಳಿ ತಿನ್ನುವವರು, ತಿನ್ನದವರ ಮನೆಗಳಲ್ಲಿ 5 ರಿಂದ 10 ಕೋಳಿ ಪಡ್ಕೊಳ್ಬೇಕು. ನಮ್ದು ಪ್ರೇರಣೆ. ನಾನು 50 ಕೋಳಿ ಬರುತ್ತೆ, ಯಾರು ಬೇಕಾದ್ರೆ ಹೇಳಿ. 5 10 ಕೋಳಿ ದೊಡ್ಡದಲ್ಲ, 10 ಕೋಳಿ ಬೇಕು. ಅದು ಯಾಕೆ ಬೇಕು ಅಂದ್ರೆ ವರ್ಷಕ್ಕೆ 200 ಮೊಟ್ಟೆ ಇರ್ತದೆ. ಮನೆಯಲ್ಲಿ ಪ್ರತಿಯೊಬ್ಬರು ದಿವಸಕ್ಕೆ 1 ಮೊಟ್ಟೆ ತಿನ್ಬೇಕು. ವರ್ಷಕ್ಕೆ ಹೆಚ್ಚಾದ್ರೆ ಮಾಡಬೇಕು. ಕೋಳಿ ತಿನ್ಬೇಕು ಅಂತ ಹೇಳುದಿಲ್ಲ, ತಿಂದ್ರೆ ತಪ್ಪಲ್ಲ. ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಸ್ವಲ್ಪ ದುಡಿಯುವವರು, ಕಷ್ಟ ಬರುವವರು ಮಾಂಸ ಮೀನು ತಿನ್ಬೇಕು. ಹಾಗೆ ಮೊಟ್ಟೆ ಒಂದು ಪೌಷ್ಟಿಕ ಆಹಾರ. ಅಪೌಷ್ಟಿಕತೆಯನ್ನು ದೂರ ಮಾಡಲಿಕ್ಕೆ ಬಂದಿದ್ದು ಕೋಳಿ ಸಾಕಾಣಿಕೆ ಮತ್ತು ಮೊಟ್ಟೆ. ಅದಕ್ಕಾಗಿ ಮೊಟ್ಟೆ ತಿನ್ನಬಹುದು. ಈ ಮೊಟ್ಟೆ ವರ್ಷಕ್ಕೆ 200 ಮೊಟ್ಟೆ ಕೊಡುವ ಕೋಳಿಯನ್ನು ಸಾಕಲಿಕ್ಕೆ ಸಿದ್ಧರಾಗಿ ಒಂದು ಮನೆಗೆ 120 ರೂಪಾಯಿಯಲ್ಲಿ ಆ ಕೋಳಿ ಮರಿ ಸಿಗ್ತದೆ. ಅಬ್ಬಕ್ಕರ್ ಸರ್, ನೀವಿಬ್ಬರು ಸೇವೆಯನ್ನು ಮಾಡಲಿಕ್ಕೆ ಉಂಟು. ಬಂಗಾರಗುಂಟೆಯಲ್ಲಿ ಒಂದು ಪರಿವರ್ತನೆ ಮಾಡುವ ಕೆಲಸ ಆಗಬೇಕು. ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಮಂಗಳೂರಿನ ಮಹಾಪೌರರಾದಂಥ ದಿವಾಕರ್ ಪಾಂಡೇಶ್ವರ ಕೊಟ್ಟಂತಹ ಉಳಿಗೆ ಯಂತ್ರ ಮೂಲಕ ನಾವು ಬಟ್ಟೆಯನ್ನು ಹೊಲಿಯುತ್ತೇವೆ. ಅದೇ ರೀತಿ ಮುಂದಕ್ಕೆ ಸಮಾಜವನ್ನು ಜೋಡಿಸುವಂತ, ಬಟ್ಟೆಯನ್ನು ಜೋಡಿಸಿದಂತೆ ಸಮಾಜವನ್ನು ಜೋಡಿಸುವಂತ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸಿ ಜನಶಿಕ್ಷಣ ಟ್ರಸ್ಟ್ ಅವರ ಕಾರ್ಯಕ್ರಮಕ್ಕೆ ನಾನು ಸಂಪೂರ್ಣವಾಗಿ ಸಹಕರಿಸ್ತೇನೆ. ಸ್ವಚ್ಛತೆ ಬಗ್ಗೆ ಈಗ ಮನೆಗೆ ಬಾಳೆಪುರ ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ವಾಹನ ಬರ್ತಾ ಇದೆ. ಆದರೂ ಹೊರಗಿನವರು ಬಂದು ತ್ಯಾಜ್ಯಗಳನ್ನು ರಸ್ತೆ ಬದಿಯಲ್ಲಿ ಬಿಸಾಡುವುದು ಅನ್ಯಾಯವಾಗಿದೆ. ಇದರ ಬಗ್ಗೆ ನಾವೆಲ್ಲರೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ನಿಲ್ಲಿಸುವಂತೆ ಕೆಲಸವನ್ನು ಮಾಡಬೇಕು. ಅವಕಾಶಕ್ಕಾಗಿ ವಂದನೆಗಳು. ಮೋಡ ಕಟ್ಟಿದ್ದು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ, ಅರ್ಥ ಹುಟ್ಟಿತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದಿತು ಹೇಗೆ. ಇದು ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರ ಕವನದ ಸಾಲುಗಳು. ನಮ್ಮ ಒಂದು ಪ್ರೀತಿಯ ಸಂಬಂಧ ಇದೇ ರೀತಿ ಮುಂದುವರಿಯಲಿ. ಬಹಳ ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ಇವತ್ತು ಆಗಿದೆ. ಅದಕ್ಕೆ ನೀವೆಲ್ಲರೂ ಕಾರಣ. ಯಾಕಂತ ಹೇಳಿದ್ರೆ ನಾನು ಸತೀಶ್ ಅಥವಾ ನಾಗೇಶ್ ಸೇರಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗುದಿಲ್ಲ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಜನಶಿಕ್ಷಣ ಟ್ರಸ್ಟ್ ಅದು ಸ್ಫೂರ್ತಿ. ಶಿವಶೆಟ್ಟಿ ಮತ್ತು ಕೃಷ್ಣಮೌಲ್ಯವರೇ ನಮಗೆ ಆದರ್ಶ. ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಜನಶಿಕ್ಷಣ ಟ್ರಸ್ಟ್ ನ ಕೃಷ್ಣಮೌಲ್ಯ ಅವರು ಧನ್ಯವಾದ ಕಾರ್ಯಕ್ರಮದ ಮೂಲಕ ಮುಕ್ತಾಯಗೊಳಿಸಿದ್ದಾರೆ.
ಈ ಕಲಿಕಾ ನೆರವಿನಲ್ಲಿ ಕೆಲವು ಬಹಳ ಕಷ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು, ಅವು ಗುರುತಿಸುವ ಕೆಲಸ ನಮಗೆ. ಅದಕ್ಕೆ ಬೇಕಾದಂತಹ ಅದನ್ನು ಅವರು ಮೊಬಿಲೈಸ್ ಮಾಡ್ತಾರೆ. ಇದನ್ನು ನಾವು ಕಳೆದ 4-5 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಬಹುಶಃ ಇದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳೀಗ ನನಗಾಗಲೇ ಶ್ರೀ ಪ್ರಸ್ತಾವ ಮಾಡಿದರು ಅಂತ ಬಡ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಡುವಂತ ಒಂದು ಕೆಲಸ. ಅದರ ಜೊತೆಗೆ ನಿಜವಾಗಿ ನಿರ್ಭರ ಭಾರತ, ಸ್ವಾವಲಂಬಿ ಭಾರತ ಆಗ್ಬೇಕಾದ್ರೆ ಪ್ರತಿ ಮನೆ ಸ್ವಾವಲಂಬಿ ಆಗಬೇಕು. ಹಾಗೆ ನಮ್ಮ ಕೆಲಸ ಪ್ರತಿ ಮನೆಯನ್ನು ಸ್ವಾವಲಂಬಿ ಮಾಡಲಿಕ್ಕೆ ಬಹುಶಃ ಇವತ್ತು ಈ ಒಂದು ವೃತ್ತಿ ಕೌಶಲ ತರಬೇತಿ ಆಗ್ತಾ ಇದೆ, ನಮ್ಮಲ್ಲಿ ತರಬೇತಿ ಆಗ್ತದೆ. ಅವರಿಗೆ ಈ ಒಂದು ಮನೆಯಲ್ಲೇ ನಿಂತು ಸ್ವಉದ್ಯೋಗವನ್ನು ವಿಸ್ತರಿಸಲಿಕ್ಕೆ ಪೂರಕವಾಗಿ ನಾನು ನಿನ್ನೆ ಇದಕ್ಕೆ ಮುಖ್ಯ ಪ್ರೇರಣೆ ಬಹುಶಃ ಸತೀಶ್ ಅವರು ಇತ್ತೀಚೆಗೆ ನಮ್ಮ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ನಾನು ಇದನ್ನು ಪ್ರಸ್ತಾವ ಮಾಡಿದೆ. ಅದನ್ನು ನೋಡಿ ನನ್ನೆಲ್ಲ ಬಿಟ್ಟಿದೆ. ಅದನ್ನು ಮತ್ತೆ ಜ್ಞಾನ ಸಿಕ್ಕೊಂಡು ಹೋಗಿ ಚಂದ್ರಶೇಖರ್ ನಾಗೇಶ್ ಅವರು ಸೇರಿಕೊಂಡು ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀರಿ. 3 ಜನ ಬಹಳ ಅಗತ್ಯ ಇರುವಂತವರು, ಅವರಿಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ವಿಶೇಷವಾಗಿ ದಿವಾಕರ್ ಅವರು ಸಹಕಾರ ಕೊಟ್ಟಿದ್ದಾರೆ. ಬಹಳಷ್ಟು ಇಂಥ ಜನ ಇದ್ದಾರೆ ದಿವಾಕರ್ ಅಂತವರು, ಅಂತ ಸಹಕಾರ ತಗೊಳ್ಳುವುದು ನಮ್ಮ ಹತ್ರ ಇರುವಂತದ್ದು. ಆ ದಿಸೆಯಲ್ಲಿ ಪ್ರಯತ್ನವನ್ನು ನೀವು ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಚಿತ್ತಾರ ಬಳಗಕ್ಕೆ ಕಲ್ಲೂರು ನಾಗೇಶ್ ಅವರಿಗೆ ಎಲ್ಲ ತಂಡದವರಿಗೆ ನಾನು ಪ್ರಥಮವಾಗಿ ನಮ್ಮ ಇವತ್ತಲ್ಲಿ ಈ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಿಮಗೆ ಪ್ರೀತಿಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಸರ್. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಅಂತ ಕಾಣ್ತೇವರು ಮಹಾಪೌರರು ಒಂದು ಗ್ರಾಮ ಪಂಚಾಯತಿ. ನಮ್ದು ಜನಶಿಕ್ಷಣ ಟ್ರಸ್ಟ್ ನಂಬಿಕೆ ಏನಂದ್ರೆ ಸ್ಥಳೀಯ ಆಡಳಿತ, ಅದು ನಗರಾಡಳಿತ ಇರ್ಬೋದು, ಗ್ರಾಮಾಡಳಿತ ಇರ್ಬೋದು, ಇದು ಯಾವಾಗ ಬಲ ಆಗ್ತದೆ ಆಗ ಮಾತ್ರ ನಮ್ಮ ದೇಶ ನಿಜವಾಗಿ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಈಗ ನಮ್ಮ ಸರ್ಕಾರ ಜಿಲ್ಲಾಡಳಿತ ಬಲಯುತವಾಗಿದೆ, ಆದರೆ ಗ್ರಾಮಾಡಳಿತ ನಾವು ನಿರೀಕ್ಷಿತ ರೀತಿಯಲ್ಲಿ ಅದ ಆಡಳಿತ ವ್ಯವಸ್ಥೆಯನ್ನು ಅದು ಅರಿತ ಮಾಡಿಕೊಳ್ಳಿಲ್ಲ. ಬಹುಶಃ ಇದಕ್ಕೊಂದು ಪ್ರಯೋಗ ಮಾಡಲಿಕ್ಕೆ ನಮಗೆ ಆಸಕ್ತಿ ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮ 4 ಜನ ಸದಸ್ಯರಲ್ಲಿ ಇದ್ದಾರೆ, 29 ಜನ ಸದಸ್ಯರು ನಾವು ಸೇರಿಸಲಿಕ್ಕೆ ಉಂಟು. ನಮ್ಮ ಬಾಳೆಗುಣಿಯಲ್ಲಿ ಈಗಾಗಲೇ ಹೇಳಿದಾಗೆ ಪಂಚಾಯತ್ ನಲ್ಲಿ ಯಾವುದೇ ರಾಜಕೀಯ ಪಕ್ಷ ಇಲ್ಲ ಈಗ, ಆದ್ರೆ ಪಕ್ಷಾತೀತವಾಗಿ ನಾವೊಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಬಹುಶಃ ಒಂದು ಪ್ರೇರಣೆ ಇವತ್ತಾಗಿದೆ ಅಂತ ಹೇಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಮಹಾಪೌರರು ಬಂದು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಶಕ್ತಿ ಕೊಟ್ಟಿದ್ದಾರೆ. ನನ್ನ ಉಪಸ್ಥಿತಿಯಲ್ಲಿ ಅವರಿಗೂ ವಂದನೆ ಸಲ್ಲಿಸ್ತಾ ಇದ್ದೇನೆ.